ಅರ್ಥದ ಈ ಒಂದು ಪಂಪ್ವೆಲ್ ಮೇಲ್ಸೇತುವೆ ಈ ಒಂದು ಉದ್ಘಾಟನೆಯ ಸಮಾರಂಭದಲ್ಲಿ ಉದ್ಘಾಟನೆಯನ್ನು ನೆರವೇರಿಸಿದಂತಹ ನಮ್ಮ ಜಿಲ್ಲೆಯ ಸಂಸದರು ನಮ್ಮೆಲ್ಲರ ನಾಯಕರಾದ ನಳಿನ್ ಕುಮಾರ್ ಕಟೀಲ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ನಾಯಕರು ಕೋಟ ಶ್ರೀನಿವಾಸ ಪೂಜಾರಿ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಪುತ್ತೂರಿನ ಶಾಸಕರು ಗೌರವಾನ್ವಿತರಾದ ಸಂಜೀವ ಮಠಂದೂರು ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತೇನೆ. ಮಂಗಳೂರು ಉತ್ತರದ ಶಾಸಕರು ಮಿತ್ರರಾದ ವೈ ಭರತ್ ಶೆಟ್ಟಿ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತೇನೆ. ನಮ್ಮ ಪ್ರಮುಖರಾದ ಸುದರ್ಶನ್ ಮೂಡುಬಿದ್ರೆ ಕಿಶೋರ್ ರೈ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ಕೂಡ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತೇನೆ. ಈ ಭಾಗದ ಮಹಾನಗರ ಪಾಲಿಕೆ ಸದಸ್ಯರಾದ ಸಂದೀಪ್ ಗರೋಡಿ ಅವರಿಗೆ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತೇನೆ. ನ್ಯಾಷನಲ್ ಹೈವೇಯ ಪಿಡಿ ಮತ್ತು ಎಲ್ಲ ಇಂಜಿನಿಯರ್ಗಳು ಎಲ್ಲ ಅಧಿಕಾರಿಗಳಿಗೆ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿ ನವಯುಗ್ ಸಂಸ್ಥೆಯ ಎಲ್ಲ ಅಧಿಕಾರಿ ವರ್ಗದವರಿಗೂ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತೇನೆ. ಮಹಾವೀರ್ ವೃತ್ತದ ಈ ಹಿಂದೆ ಮಹಾವೀರ್ ವೃತ್ತವನ್ನು ನಿರ್ಮಿಸಿಕೊಟ್ಟಂತಹ ಜೈನ್ ಸಮುದಾಯದ ಮುಖಂಡರಾದ ಪುಷ್ಪರಾಜ್ ಜೈನ್ ಅವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಪ್ರಮುಖರುಗಳಾದ ಎಲ್ಲ ಮಹಾನಗರ ಪಾಲಿಕೆ ಸದಸ್ಯರು, ಎಲ್ಲ ಮಂಗಳೂರು ಉತ್ತರ ಮತ್ತು ಮಂಗಳೂರು ದಕ್ಷಿಣದ ಎಲ್ಲ ಮಹಾನಗರ ಪಾಲಿಕೆ ಸದಸ್ಯರಿಗೆ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಕೊಡ್ತೇನೆ. ಬಂದಂತ ಎಲ್ಲ ಈ ಭಾಗದ ಆತ್ಮೀಯ ಬಂಧು ಮಿತ್ರರು, ಕಾರ್ಯಕರ್ತ ಬಂಧುರು, ಎಲ್ಲ ಆತ್ಮೀಯ ಬಂಧು ಮಿತ್ರರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತೇನೆ. ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಇದನ್ನ ಇಡೀ ದೇಶ ರಾಜ್ಯದ ಮಟ್ಟದಲ್ಲಿ ಇದನ್ನ ತೋರಿಸಿಕೊಡುತ್ತಿದ್ದ ಎಲ್ಲ ಮಾಧ್ಯಮದ ಮಿತ್ರರು, ದೃಶ್ಯ ಮಾಧ್ಯಮದವರು, ಸಾಮಾಜಿಕ ಜಾಲತಾಣ ಮಾಧ್ಯಮದವರು ಮತ್ತು ಪ್ರಿಂಟ್ ಮೀಡಿಯಾದವರು ಎಲ್ಲರಿಗೂ ನಾನು ಒಂದೇ ಮಾತಿನಲ್ಲಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಗೋವಾದವರೆಗೆ, ಗೋವಾದಿಂದ ಮುಂಬೈ ಹೆದ್ದಾರಿಯ ಒಂದು ಪ್ರಮುಖ ಅಂಗ ಮಂಗಳೂರಿನ ಮಹಾವೀರ ವೃತ್ತ. ಇಲ್ಲಿರ್ತಕ್ಕಂಥ ಮೇಲ್ಸೇತುವೆ ಪಂಪ್ವೆಲ್ ಮೇಲ್ಸೇತುವೆ ಇದರ ಈ ಲೋಕಾರ್ಪಣಾ ಸಮಾರಂಭದ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮ ಜಿಲ್ಲೆಯ ಅಭಿವೃದ್ಧಿ ಅಧಿಕಾರಿಗಳು, ಧಾರ್ಮಿಕ ದತ್ತಿ ಸಚಿವರಾಗಿ, ಮೀನುಗಾರಿಕಾ ಸಚಿವರಾಗಿ, ನಮ್ಮ ಇಚ್ಛಾಶಕ್ತಿಯ ರಾಜಕಾರಣದಿಂದ ಪರಿವರ್ತನೆಯನ್ನು ತಂದಿರತಕ್ಕಂಥ ಕೋಟ ಶ್ರೀನಿವಾಸ ಪೂಜಾರಿ ಅವರೇ, ಈ ಕ್ಷೇತ್ರದ ಜನಪ್ರಿಯ ಯುವ ನಾಯಕ, ಜನಮೆಚ್ಚಿದ ನಾಯಕ, ಈ ಕ್ಷೇತ್ರದ ಅಭಿವೃದ್ಧಿಯ ಹರಿಕಾರರಾಗಿ ಶಾಸಕ ಮಿತ್ರ ವೇದವ್ಯಾಸ ಕಾಮಂದಿರತಕ್ಕಂಥ ಸಂದೀಪ್ ಗರೋಡಿಯವರೇ, ಮಹಾನಗರ ಪಾಲಿಕೆ ಎಲ್ಲ ಸದಸ್ಯರುಗಳೇ ಸೇರಿ 2009ರಿಂದ 16 ಕಾಮಗಾರಿಗಳನ್ನು ಉದ್ಘಾಟನೆ ಮಾಡತಕ್ಕಂಥ ಭಾಗ್ಯ ಭಗವಂತ ಕೊಟ್ಟಿದ್ದೆ. ರಾಷ್ಟ್ರೀಯ ಹೆದ್ದಾರಿ ನಾನು ಬಂದಾಗ ಕಾಮಗಾರಿ ಪ್ರಾರಂಭ ಆಗಿತ್ತು, ಅಷ್ಟೇ ಆಗಿರಲಿಲ್ಲ. ತಲಪಾಡಿಯಿಂದ ಕುಂದಾಪುರದ ರಾಷ್ಟ್ರೀಯ ಹೆದ್ದಾರಿ ಅನುಮೋದನೆ ಸಿಕ್ಕಿತ್ತು, ಟೆಂಡರ್ ಆಯಿತು. ಆಗ ಇನ್ನೊಂದು ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ನಡೀತಿತ್ತು. ಅದು BC ರೋಡಿಂದ ಮುಕ್ಕಾದವರೆಗಿನ ಇರ್ಕಾನ್ ಸಂಸ್ಥೆ ಮಾಡಿತ್ತು. ಗೌಸಾನೆ ಅಂತ ಆಗ ಪೀಡಿ ಇತ್ತು. 2009ರಲ್ಲಿ ಆಗ ನಿರಂತರ ಇಲ್ಲಿ ಪ್ರತಿಭಟನೆಗಳು ನಡೀತಿತ್ತು. ರಾಷ್ಟ್ರೀಯ ಹೆದ್ದಾರಿ ಹಾಳಾಗಿದೆ, ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಕುಂಠಿತ ಆಗಿದೆ. ಅದು BC ರೋಡಿಂದ ಮುಕ್ಕದವರೆಗೆ 12 ವರ್ಷ ಶಾಪಗ್ರಸ್ತ ಆಗಿತ್ತು. ಹಿಡಿದಿತ್ತು ಅದರ ಕಾಮಗಾರಿಗೆ 12 ವರ್ಷ ತಗೊಂಡಿತ್ತು. ನಾನು ಬಂದ ತಕ್ಷಣ ಆಗ ಪೊಂಗರಾಜು ಜಿಲ್ಲಾಧಿಕಾರಿಗಳಿದ್ದರು, ನಾವು ಕೂತೆವು, ಚರ್ಚೆ ಮಾಡಿದೆವು. 15 ದಿವಸಕ್ಕೆ ವೇಗ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದೆವು. ಮತ್ತು ಸುಬೋಧ್ ಯಾದವ್ ಬಂದರು. ಒಂದು ಸಾರಿ ಕೂತು ನಿಂತು ಚರ್ಚೆ ಮಾಡಿ ಅವರೆಲ್ಲ ಅಧಿಕಾರಿಗಳ ಮೇಲೆ ಕೇಸುಗಳನ್ನು ದಾಖಲು ಮಾಡಿದ ಅದು ವೇಗ ಪಡೆಯಿತು. ಈ ಕಾಮಗಾರಿ ಪ್ರಾರಂಭ ಆಯಿತು. ನವಯುಗ ಸಂಸ್ಥೆ ಬಹಳ ವೇಗವಾಗಿ ಕಾಮಗಾರಿಗಳನ್ನು ಮಾಡ್ತಾ ಇತ್ತು. ಆ ಕಾರಣಕ್ಕೋಸ್ಕರ ಅವರ ವೇಗದ ಗತಿ ಎಷ್ಟಿತ್ತು ಅಂತ ಹೇಳಿದ್ರೆ, ಉಳ್ಳಾಲ ಸೇತುವೆ ಸಮಸ್ಯೆಯ ಸೇತುವೆ ಆಗಿತ್ತು. ಅದು ಬಹಳ ವೇಗ ಪಡೆದಿತ್ತು. 1.5 ವರ್ಷದಲ್ಲಿ ಅದರ ಕಾಮಗಾರಿ ಮುಗಿಸಿದ್ರು ನವಯುಗನವರು.
ಪಾವಂಜೆಯಲ್ಲಿ ಸೇತುವೆಯನ್ನು 1.5 ವರ್ಷದಲ್ಲಿ ಮುಗಿಸಿದರು. ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಇರ್ಕಾನ್ನ BC ರೋಡ್ ಮುಖದ ಕಾಮಗಾರಿಯ ನಿಧಾನಗತಿಯನ್ನು ನೋಡಿ ಇದು ಬಹಳ ವೇಗ ಇದೆ, ಬಹಳ ಒಳ್ಳೆಯ ಕೆಲಸ ಮಾಡ್ತಾರೆ ಅಂತ ಅವರಿಗೆ ಶಾಬಾಸ್ಗಿರಿ ನನ್ನನ್ನು ಸೇರಿ ಎಲ್ಲರೂ ಕೊಟ್ಟಿದ್ದೇವೆ. ತಪ್ಪಿಲ್ಲ, ಕೊಡಬೇಕು. ಅನಿವಾರ್ಯ 2 ಕ್ಷೇತ್ರಗಳು ಬಾಕಿ ಆಯಿತು. ಏನು ಎಂಥದ್ದು ಅಂತ ಹೇಳಬೇಕಾದ ಜವಾಬ್ದಾರಿ ಸ್ವಲ್ಪ ಸಮಯ ತಗೊಂಡಾದರೂ ನನ್ನ ಜವಾಬ್ದಾರಿ ಇದೆ. ಲೋಕಸಭಾ ಸದಸ್ಯ ಟೀಕೆಗಲ್ಲ, ಟೀಕೆಗೆ ಉತ್ತರ ಅಲ್ಲ, ಆದರೆ ಒಬ್ಬ ಲೋಕಸಭಾ ಸದಸ್ಯನಾಗಿ ನನ್ನ ಜವಾಬ್ದಾರಿಯ ಅರಿವು ನನಗಿದೆ. ಹಾಗಾಗಿ ಇದೆಲ್ಲವನ್ನು ಹೇಳಿದೆ. ಸ್ವಲ್ಪ ಬಿಸಿಲಿದೆ, ತುಂಬ ವರ್ಷ ಈ ರಸ್ತೆಗೆ ಕಾದಿದ್ದೀರಿ, ಹಾಗಾಗಿ ಈಗ ಒಂದು ಅರ್ಧ ಗಂಟೆ ಬಿಸಿಲಿಗೆ ಕಾಯ್ದು ದೊಡ್ಡ ಸಮಸ್ಯೆ. ಪಾಪ ಕೆಲವರು ನಾಟಕ ಮಾಡಿದರು, ತಪ್ಪಿಲ್ಲ. ವಿರೋಧ ಪಕ್ಷಗಳು ನಾಟಕ ಮಾಡಲೇಬೇಕು. ಹಾಗೆ ನಾಟಕ ಮಾಡಿದರು. ನನಗೆ ದುಃಖ ಏನು ಅಂತ ಹೇಳಿದ್ರೆ, ಚುನಾವಣೆಗೆ ನಿಂತು ಸೋತವರು ಪಾಪ ಹಿಂದಿನ ಬಾಗಿಲಿಂದ ಬಂದು ಯಾರ್ಯಾರ ಕೈಕಾಲು ಹಿಡಿದು ನಾಟಕ ಮಾಡೋದು ಹೇಳಿದ್ರೆ ಜನ ಇವರನ್ನು ತಿರಸ್ಕಾರ ಮಾಡಿದ್ರು. ಅಯ್ಯ, ನಿಮ್ಮ ಗತಿ ನನಗೆ ಗೊತ್ತಾಗ್ತದೆ. ಈ ಸ್ಥಿತಿ ನಿಮಗೆ ಬಂತಲ್ಲ ಅಂತ ದುಃಖ. ನೀವು ಬಹಳ ಸಮರ್ಥರಿದ್ರೆ ನಿಮ್ಮ ಕಾಲಘಟ್ಟದಲ್ಲಿ ಅಲ್ಲ ಸ್ವಾಮಿ ಇದು ಪ್ರಾರಂಭ ಆಗಿರುವಂಥದ್ದು. ನಿಮ್ಮದೇ ಹಿರಿಯನ್ನ ಅಂತ ಹೇಳ್ತಕ್ಕಂಥ ಆಸ್ಕರ್ ಫರ್ನಾಂಡಿಸ್ರೇ ಇಲ್ಲಿ ಸಚಿವರಾಗಿದ್ದಾರಲ್ಲ ಹೆದ್ದಾರಿದು. ಯಾಕಾಗ ನಾವು ಈಗ ಅವರ ಕುತ್ತಿಗೆ ಹಿಡಿದು ನೀವು ಕೆಲಸ ಮಾಡಿಸ್ಲಿಲ್ಲ? ಈಗ ಹಗ್ಗ ಹಾಕಿ ನೇತಾಡ್ಲಿಕ್ಕೆ ಹೊರಟಿದ್ದೀರಲ್ಲ, ಪಾಪ ಅನ್ನಿಸ್ತದೆ ನಿಮ್ಮನ್ನು ನೋಡಿ ಅಂತ ನಾನು ಹೇಳಬೇಕಲ್ಲ. ಅದನ್ನು ಟೀಕೆಗೆಲ್ಲ ಉತ್ತರ ಅವ್ರು ಮಾಡಿದ್ದಕ್ಕೆ ಅವರಿಗೆ ಹೇಳಬೇಕಲ್ಲ, ನನ್ನ ಜವಾಬ್ದಾರಿ. ಹಾಗಾಗಿ ಹೇಳಿದೆ, ಎಲ್ಲವನ್ನ ಬಿಡಿಸಿ ಹೇಳಬೇಕಾಗಿರ್ತಕ್ಕಂಥ ಜವಾಬ್ದಾರಿ. ಹಾಗಾಗಿ ಹೇಳಿದೆ, ತೊಕ್ಕೊಟ್ಟು ಮತ್ತು ಪಂಪ್ವೆಲ್ ನಿಧಾನಗತಿಯನ್ನು ಇದೆ. ಆದರೆ ನಾನು ಒಬ್ಬ ಲೋಕಸಭಾ ಸದಸ್ಯ, ಇಲ್ಲಿ ಉಸ್ತುವಾರಿ ಸಚಿವರು, ಶಾಸಕರಿದ್ದ ನಮ್ಮ ಜವಾಬ್ದಾರಿಗಳಿದ್ದಾವೆ. ಆ ಜವಾಬ್ದಾರಿ ಏನು? ಮಾಡಿದ ಕೆಲಸವನ್ನು ಒಳ್ಳೇದು ಅಂತ ಹೇಳಿದ್ರು. ನಾವು ಈಗ ಬಾಕಿ ಎಲ್ಲ ಕೆಲಸವನ್ನು ಒಳ್ಳೇದು ಮಾಡಿದ್ದು, ಅದಕ್ಕೆ ಅವರಿಗೆ ಆಗ ಅಭಿನಂದನೆಯನ್ನು ಕೊಟ್ಟಿದೆ. ಇದು ಯಾಕೆ ಹಿಂದೆ ಆಯಿತು ಅಂತ ಕೇಳಿದರೆ, ಇವತ್ತು ಮೊದಲಿಗೆ ಶುಭ ಹಾರೈಸ್ತೇನೆ. ಪಂಪ್ವೆಲ್ಲನ್ನು ಇವತ್ತು ನಾವು ಲೋಕಾರ್ಪಣೆ ಮಾಡಿದ್ದೇವೆ. ಎಲ್ಲ ಅಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸ್ತೇನೆ. ನೀವು ಒಳ್ಳೆ ಕೆಲಸ, ಸ್ವಲ್ಪ ನಿಧಾನ ಆದರೂ ಸ್ವಲ್ಪ ಬಿಸಿ ಮಾಡಿದರೆ ಅದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಈ ರಸ್ತೆಯಲ್ಲಿ ಯಾವುದೇ ಅವಘಡಗಳಾಗದ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ಸೌಕರ್ಯ ಸವಲತ್ತುಗಳು ಸಿಗಲಿ, ಶುಭಪ್ರದ ಆಗಲಿ, ಇದರಲ್ಲಿ ಹೋಗುವಂಥ ವಾಹನ ಸೌಕರ್ಯ ಆರಾಮವಾಗಿ ಜನರಿಗೆ ಸಮಸ್ಯೆಗಳಾಗದ ರೀತಿಯಲ್ಲಿ ಆಗಲಿ ಲೋಕಾರ್ಪಣೆ ಮಾಡ್ತಾ ಇದ್ದೇನೆ. 2004ರಲ್ಲಿ ಇದಕ್ಕೆ ಅನುಮೋದನೆ ಸಿಕ್ಕಿದೆ. 2010ರಲ್ಲಿ ಇದು ಟೆಂಡರ್ ಆಯಿತು. 2012ರಲ್ಲಿ ನಾವು ಪ್ರಾರಂಭ ಮಾಡಿದ್ವಿ. ಅಕ್ವಿಷನ್ ಬಾಕಿ ಎಲ್ಲ ಕೆಲಸಕ್ಕಾಗಿ ಕಾಮಗಾರಿಗಳು ಪ್ರಾರಂಭ ಆಗ್ತಾ ಇರಬೇಕಿದ್ರೆ ತೊಕ್ಕೊಟ್ಟಲ್ಲಿ ಈಗ ಯಾರೆಲ್ಲ ಟೀಕೆ ಮಾಡ್ತಾರೋ ಅವ್ರದ್ದೇ ಜನಗಳು ಹೋಗಿ ಕೋರ್ಟಿಂದ ಸ್ಟೇ ತಂದಿದ್ರು. ನಾನು ಹೆಸರು ಹೇಳೋದಿಲ್ಲ, ಬೇರೆ ಕಾರಣಕ್ಕೆ ಹೆಸರು ಹೇಳೋದು. ಯಾರ್ಯಾರು ಇವತ್ತು ಬೊಬ್ಬೆ ಹಾಕ್ತಾರ ಇವರೇ ಹೋಗಿ ಸ್ಟೇ ತಂದವರು ಸ್ವಾಮಿ. ಒಂದ್ಸಾರಿ ಎಲ್ಲ ಇಲಾಖೆಯಿಂದ RTIಯಲ್ಲಿ ಹಾಕಿ ನೋಡಿ ಯಾರ್ಯಾರು ಸ್ಟೇ ತಂದಿದ್ದಾರೆ ತೊಕ್ಕೊಟ್ಟಿಗೆ. ತೊಕ್ಕೊಟ್ಟು ಸೇತುವೆ ನಿಧಾನ ಆಗಲಿಕ್ಕೆ ಕಾನೂನಿನ ಸಮಸ್ಯೆ ಆಯಿತು. ಕಟ್ಟಡದವರು ಎಕ್ವೇಷನ್ ಆಗಬೇಕಾದ್ರೆ ಕೋರ್ಟಿಂದ ಸ್ಟೇ ತಂದರು. ಯಾವ ಪಾರ್ಟಿಯವರು ಅಷ್ಟೇ ತಂದಿದ್ದರಲ್ಲಿ ಇದ್ದಾರೆ ಹೇಳ್ತಾರೆ. ರಾಜಕಾರಣ ಮಾತನಾಡ್ತಿಲ್ಲ. ಹೇಳಿದ್ದಂದು ಎಲ್ಲರೂ ಹೇಳಬೇಕಲ್ಲ, ಅವ್ರು ಹೇಳಿದ್ದಂದು ನಾನು ಹೇಳಬೇಕಲ್ಲ. ಸ್ಟೇ ತಂದರು ಇವರು. ಕಾಂಪನ್ಸೇಷನ್ ಕೊಟ್ಟು ಇವತ್ತು ಬಿಲ್ಡಿಂಗ್ ಹೊಡಿಬೇಕು ಅಂತ ಆದರೆ ಉಳ್ಳಾಲ ಕ್ಷೇತ್ರದ ಶಾಸಕರೇ ಅಡ್ಡಿಪಡಿಸಿದ್ದಾರೆ. ಅದಕ್ಕೆ ಶಾಸಕರೇ ಅಡ್ಡಿಪಡಿಸಿದ್ದಾರೆ. ಹೇಗಿರುವಂತ ವೆಕೆಟ್ ಮಾಡಲಿಕ್ಕೆ ಬಿಟ್ಟಿಲ್ಲ. ಇವರು ಇವತ್ತು ಬಿಡ್ತಾರೆ, ಇವರಿಗೆ ತಾಕತ್ತಿದ್ರೆ ಅದನ್ನು ಹೊಡಿಸಾಕಿ ಮತ್ತೆ ರಾಜಕಾರಣ ಮಾಡಿ ನೀವು. ಇವತ್ತು ನಾನು ನನ್ನ ಅಧಿಕಾರಿಗಳು ಎಲ್ಲಿದ್ದೀರಿ ಎಲ್ಲರಿಗೂ ಲಿಸ್ಟ್ ತಗೊಂಡು ಹೋಗಿ ಕೊಡಿ. ಅವರಿಗೆ 5-6 ಕಟ್ಟಡಗಳು ಇನ್ನೂ ತೆರವುಗೊಳಿಸಲಿಲ್ಲ. ನೀವು ಪೊಲೀಸರು ಹೋದಾಗ ಅಡ್ಡಿಪಡಿಸ್ತೀರಿ, ಇಲಾಖೆ ಅಧಿಕಾರಿಗಳು ಹೋದಾಗ ಅಡ್ಡಿಪಡಿಸ್ತಾ ಇದ್ದೀರಿ. ನೀವು ನಿಜವಾಗಿ ಅಭಿವೃದ್ಧಿಯ ಚಿಂತಕರು ಹೌದಂತ ಆದರೆ ಫಸ್ಟ್ ಅದನ್ನು ತೆರವುಗೊಳಿಸಿ. ಹಣ ತಗೊಂಡಿದ್ದಾರೆ ಅವರು. ಇಲ್ಲಂತಾದ್ರೆ ಲಿಸ್ಟ್ ನನ್ನ ಹತ್ರ ಕೇಳಿ ನಾನು ಕೊಡ್ತೇನೆ ಯಾವ್ಯಾವ ಕಟ್ಟಡ ಹೇಳಿದರೆ. ತೊಕ್ಕೊಟ್ಟು ಕಾಮಗಾರಿಗೆ ಅಡ್ಡಿಗಳು ಕಾನೂನು ಸಮಸ್ಯೆಗಳಾದವು. ಆ ನಂತರ ಅದೆಲ್ಲವನ್ನು ಪರಿಹರಿಸಿ ನಾವು ವೇಗ ಕೊಟ್ಟು ಆ ಕೆಲಸವನ್ನು ಕಳೆದ ವರ್ಷ ಮುಗಿಸಿದ್ದೇವೆ. ಪಂಪ್ವೆಲ್ಲಲ್ಲಿ ಮಹಾವೀರ ವೃತ್ತ ಅಂತ ಒಂದು ಸರ್ಕಲ್ ಇತ್ತು. ಮಹಾವೀರ ವೃತ್ತ ಅದು ಜೈನ್, ಅದರಲ್ಲೊಂದು ಬಹಳ ಮಂಗಳೂರಿನ ಅದು ಸ್ವಾಗತ ಗೋಪುರದಾಗಿತ್ತು. ಮಂಗಳೂರಿಗೆ ಪ್ರವೇಶ ದ್ವಾರ ಪಂಪ್ವೆಲ್ ಆಗಿತ್ತು ಒಂದು ಕಾಲಘಟ್ಟದಲ್ಲಿ. ಅದಕ್ಕೊಂದು ಜೈನ ಸಮುದಾಯದ ಕಡೆಯಿಂದ ಮಹಾವೀರ ವೃತ್ತ ಅಂತ ಹೇಳಿ ಮಹಾವೀರ ಹೆಸರಿನಲ್ಲಿ ಒಂದು ಕಲಶದ ಚಿಂತನವನ್ನು ಇಟ್ಟು ಒಂದು ಸರ್ಕಲ್ ಮಾಡಿದರು. ಮಹಾನಗರ ಪಾಲಿಕೆ ಮತ್ತು ಅವರೊಳಗೆ ಒಪ್ಪಂದ ಆಗಿ ಅವ್ರು ಮಾಡಿರೋದು. ಮಹಾನಗರ ಪಾಲಿಕೆ ಅವರಿಗೆ ಅವಕಾಶಗಳನ್ನು ಮಾಡಿಕೊಟ್ಟಿತ್ತು. ಹಾಗಾಗಿ ಅವ್ರದ್ದೊಂದು ಬೇಡಿಕೆ ಬಂತು. ನಾವು ಇಷ್ಟು ವರ್ಷ ಈ ಸರ್ಕಲನ್ನು ಕಾಪಾಡಿದ್ದೇವೆ, ಇಷ್ಟು ವರ್ಷ ಈ ಸರ್ಕಲನ್ನು ಉಳಿಸಿದ್ದೇವೆ, ಇಷ್ಟು ವರ್ಷ TV ಎಲ್ಲದರಲ್ಲೂ ಮಂಗಳೂರು ತೋರಿಸಿದ್ದೇವೆ ಅಂತ ಹೇಳಿದ್ರೆ ಆ ಕಲಶವನ್ನು ತೋರಿಸಿದ್ರು. ಹಾಗಾಗಿ ಮಂಗಳೂರಿಗೆ ಅದು ಸ್ವಾಗತ ಗೋಪುರದ ಹಾಗೆ ಇದೆ. ಹಾಗಾಗಿ ನೀವು ಅದನ್ನು ಉಳಿಸಿಕೊಡಬೇಕು ಅಂತ ಪ್ರೇರಣೆ ಮಾಡಿದರು. ಮಹಾನಗರ ಪಾಲಿಕೆ
ಮಹಾನಗರ ಪಾಲಿಕೆ ಒಟ್ಟಿಗೆ ಒಪ್ಪಂದ ಆಯಿತು. ಪುಷ್ಪರಾಜ್ ಜೈನ್ ಇದ್ದಾರಲ್ಲಿ, ಬನ್ನಿ ಮುಂದೆ. ಅವ್ರಿಗೆ ಅರ್ಧ ಎಕರೆ ಜಾಗ ಕೊಡುವಂತ ಆಯಿತು. ಆ ಜಾಗವನ್ನು ಅವರು, ಆದರೆ ಮಹಾನಗರ ಪಾಲಿಕೆ ನೋಡಿ, ನನ್ನ ಹತ್ರ ಎಲ್ಲ ಅಂಕಿಅಂಶಗಳಿದೆ. 2016 15 ನವೆಂಬರ್ವರೆಗೆ ಅವರಿಗೆ ಅವಕಾಶಗಳನ್ನು ಕೊಡಲಿಲ್ಲ. ಕಾರ್ಪೊರೇಷನ್ ಮಹಾನಗರ ಪಾಲಿಕೆ 2015 ರಾಷ್ಟ್ರೀಯ ಹೆದ್ದಾರಿಗೆ ಪರ್ಮಿಷನ್ ಅನ್ನು ಕೊಟ್ಟಿರಲಿಲ್ಲ. 2015 ನಂತರ ಒಪ್ಪಂದ ಆಯಿತು. 2016 ನವೆಂಬರ್ನಲ್ಲಿ ಕಲಶ ತೆಗಿಲಿಕ್ಕೆ ಒಪ್ಪಿಗೆ ಆಯಿತು. ಕಲಶ ತೆಗೆದೆವು. ವಾಪಸ್ ಹೇಳ್ತಾ ಇದ್ದೇನೆ, ಪತ್ರಿಕೆಯವರು ಸಮೇತ ಎಲ್ಲರಿಗೆ ಇದನ್ನು ಉಲ್ಲೇಖ ಮಾಡ್ತೇನೆ. ಇದು 10 ವರ್ಷದ ಫ್ಲೈಓವರ್ ಅಲ್ಲ. ಈ ಫ್ಲೈಓವರ್ನ ಕಾಮಗಾರಿ ಪ್ರಾರಂಭ ಆಗಿ 10 ವರ್ಷ ಆಗಲಿಲ್ಲ. ಮಹಾನಗರ ಪಾಲಿಕೆ ಒಪ್ಪಂದ ಇಲ್ಲದೆ ಇದನ್ನು ಮಾಡ್ಲಿಕ್ಕೆ ಆಗಲಿಲ್ಲ. ಹಾಗಾಗಿ ಮೊದಲಿಗೆ ಈ ಫ್ಲೈಓವರ್ ಲೇಟ್ ಆಗಲಿಕ್ಕೆ ಕಾರಣ ಆಗಿನ ಮಂಗಳೂರು ಮಹಾನಗರ ಪಾಲಿಕೆ ಆಗಿನ ಆಡಳಿತ 2016 ನವೆಂಬರಲ್ಲಿ ಬಿಟ್ಟುಕೊಟ್ಟ ಮೇಲೆ ಆಗಿನ ಶಾಸಕರಾಗಿರ್ತಕ್ಕಂಥ, ನಾನು ಹೆಸರು ಹೇಳೋದಿಲ್ಲ, ಯಾರಂತ ಗೊತ್ತಿದೆ, ನಮ್ಮ ಪುನಃ ನೀವು ಹೇಳ್ಬೇಕು, ನಾನು ಇಲ್ಲಿ ರಾಜಕೀಯ ಮಾತಾಡಬೇಕು, ಆದ್ರೆ ಹೇಳ್ಬೇಕಲ್ಲ ಸುಮ್ಮನೆ ನಿಜ ಬಂದಿದೆ, ಹೆದರ್ಬೇಡಿ. ಆಗಿನ ಶಾಸಕರು ಯಾರಿಗಾದ್ರೂ ಮಾಹಿತಿ ಕೊರತೆ ಇದ್ರೆ ಪೂರ್ತಿ ಹೇಳಿಬಿಡ್ತಾರೆ. ಆಗಿನ ಶಾಸಕರು ಅವರು ಮಹಾವೀರ ವೃತ್ತ ಸರ್ಕಲ್ ಮೇಲೆ ಪ್ರೀತಿ ಇಟ್ಟಲ್ಲ. ಅವರು ಇಲ್ಲಿ ನಾಟಕ ಮಾಡಿದ್ರು. ಅವ್ರು ನಾಟಕ ಮಾಡಿ ಪಂಪು ಎಲ್ಲ ಆಗ್ಲಿಲ್ಲ ಅಂತ ನಾಟಕ ಮಾಡಿದ್ದಕ್ಕೆ ಜನ ತಿರಸ್ಕಾರ ಮಾಡಿ ಮನೆ ಕಳಿಸಿದ್ರು. ನಾನು ಹೆಮ್ಮೆಯಿಂದ ಹೇಳಬಲ್ಲ, ಜನರಿಗೆ ಭಾರತೀಯ ಜನತಾ ಪಾರ್ಟಿ ನಳಿನ್ ಕುಮಾರ್ ಏನಂತ ಗೊತ್ತುಂಟು. ಹಾಗಾಗಿ ಈ ಭಾಗದ ಕಾರ್ಪೊರೇಟರ್ ಅನ್ನು ಬಿಜೆಪಿ ಗೆಲ್ಲಿಸಿಕೊಟ್ಟಿದ್ದಾರೆ. ಈ ಭೂತಾಯಿ ನನಗೆ ಅತಿ ಹೆಚ್ಚು ಓಟ್ ಬಂದಿದೆ. ನಾನು ರಾಜಕಾರಣವೇ ಮಾತಾಡ್ತಾನೆ. ಸ್ವಾಮಿ, ಇವರು ಇದನ್ನು ಹಿಡಿದು ನಿಲ್ಲಿಸಿದ್ರು, ಡಿಸೈನ್ ಚೇಂಜ್ ಆಗಬೇಕು ಅಂತ. ಇವರಿಗೆ ಪ್ರೀತಿ ಇದ್ದದ್ದು ಮಂಗಳೂರು ನಗರ ಪಾಲಿಕೆ ಇದು ರಸ್ತೆ ಮೇಲೆ ಅಲ್ಲ. ಇವರಿಗೆ ಪ್ರೀತಿ ಇದ್ದದ್ದು ಮಹಾವೀರ ಸರ್ಕಲ್ ಮೇಲೆ ಅಲ್ಲ. ಫಾದರ್ ಮುಲ್ಲರ್ಗೆ ಹೋಗುವಂತಹ ಜಾಗ ನನಗೆ ಬೇಕು. ಈ ರಸ್ತೆ ಹೊಡೆದ್ರೆ ಅಲ್ಲಿ ಇಲ್ಲ ಅಂತ ಹೇಳಿ ಆ ನಂತರ ತಪ್ಪಿಲ್ಲ, ಅದಕ್ಕೆ ಕೊಡ್ಬೇಕು, ಅದು ಆಸ್ಪತ್ರೆ, ಅದಕ್ಕೆ ಅವಕಾಶ ನಾನೇ ಮಾಡಿ ಕೊಡ್ತೇನೆ ಹೇಳಿದೆ. ಆ ನಂತರ ನಾವೊಂದು ಬೇಡಿಕೆ ಇಟ್ಟೇವೆ, ಏನು ಗೊತ್ತಾ, ಕೆಳಗೆ ಅಂಡರ್ ಪಾಸ್ ಬೇಕು. ಫಾದರ್ ಮುಲ್ಲರ್ಗೆ ಹೋಗ್ಲಿಕ್ಕೆ ಅಂಡರ್ ಪಾಸ್ ಬೇಕು. ಈಚೆ ಇಂಡಿಯನ್ ಹಾಸ್ಪಿಟಲ್ ಇದೆ, ಈಚೆ ಮಸೀದಿ ಇದೆ. ಆಗಿನ ಇಬ್ರಾಹಿಂ DC ಅವರು ಸೇರಿ ಲೋಬ ಅವ್ರನ್ನೇ ಈ ಕೆಲಸವನ್ನು ನಿಲ್ಲಿಸಿದ್ರು. ಆಗಿನ ಈ ಕೆಲಸ ಆಗ 1 ವರ್ಷ ನಿಲ್ಲಲಿಕ್ಕೆ ಕಾರಣ ಇಲ್ಲಿಯ ಶಾಸಕರು ಮತ್ತು ಆಗಿನ ಉಸ್ತುವಾರಿ ಸಚಿವರು. ಆನಂತರ ಅಂಡರ್ ಪಾಸ್ಗೆ ನಾವು ಕೊಟ್ಟೆವು ಕನೆಕ್ಷನ್, ಪರ್ಮಿಷನ್ ಕೇಳಿದ್ರು. ಆನಂತರ ಇದೆಲ್ಲ ಟ್ರೋಲ್ ಆಗಲಿಕ್ಕೆ ಪ್ರಾರಂಭ ಆಯಿತು. ತಪ್ಪಿಲ್ಲ, ಟ್ರೋಲ್ ಆಗಿದ್ರು ನಾವು ನಮ್ಮ ಕೆಲಸ ಮಾಡ್ತಿದ್ದೆವು. ಟ್ರೋಲ್ ಮಾಡಿದ್ದಕ್ಕೆ ನಾವು ಕೆಲಸ ಮಾಡಿದ್ದೆವು. ಆಗಲೂ ನಾವು 15 ದಿವಸಕ್ಕೊಂದ್ಸರಿ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತಿದ್ದೆವು. ಯಾರೇ ನನಗೆ ಹೆದ್ದಾರಿ ಬಗ್ಗೆ ಸಮಸ್ಯೆಗಳನ್ನು ಕಳಿಸಿಕೊಟ್ರೆ ತತ್ಕ್ಷಣ PD-ಯಿಂದ ಹಿಡಿದು ಎಲ್ಲರನ್ನು ಕಳಿಸಿ ಆ ಜಾಗಕ್ಕೆ ಕಳಿಸಿಕೊಡ್ತಿದ್ದೆ. ಅಂದರೆ ಇದೊಂದು ಕಾನೂನು ಸಮಸ್ಯೆಗಳಿದ್ದು. ಅದರ ಮಧ್ಯೆ ಬಸ್ ನಿಲ್ದಾಣ ಇಲ್ಲಿ ಬರ್ತದೆ ಅಂತ ಆಯಿತು, ನಿಮ್ಗೆ ಗೊತ್ತಿದೆ. ಅದೇ ಇಲ್ಲಿ ಬಸ್ ಹೈವೇಗೆ ಸೇರಿಸಲಿಕ್ಕೆ ಒಂದು ಸ್ವಲ್ಪ ಡಿಸೈನ್ ಚೇಂಜ್ ಆಗಬೇಕು ಅಂತ ಹಾಗಾಗಿ ಕಾರ್ಪೊರೇಷನ್ ಇಂಜಿನಿಯರ್ಸ್ ಎಲ್ಲ ಕೂತರು. ನಮ್ಮೊಟ್ಟಿಗೆ ಧರ್ಮರಾಜ್ ಇದ್ರು, ಧರ್ಮರಾಜ್ ಎಲ್ಲರೂ ಇದ್ರು, ಕೇಳಿದ್ರು. ಆ ನಂತರ ನಾವೇ ಕೂತು ಚರ್ಚೆ ಮಾಡಿ ಲೋಬೋ ನಾನು ನಿಮಗೆ ಅದು ಗೊತ್ತಿಲ್ಲ, ಅವ್ರಿಗೆ ಪಾಪ ಮಾಡ್ತೋಗಿದ್ದು. ನಾನು ನೆನಪು ಮಾಡ್ತೇನೆ, ನನಗೂ ಕಂಪ್ಯೂಟರ್ ಸರಿ ಇದೆ, ನೆನಪು ಮಾಡ್ತೇನೆ. ನಾನು ಲೋಬೋ ಒಂದೇ ಗಾಡಿಯಲ್ಲಿ ಸರ್ಕಿಟ್ ಹೌಸಿಂದ ಇಲ್ಲಿವರೆಗೆ ಬಂದೆ. ಯಾವುದ್ರಲ್ಲಿ? ಒಂದೇ ಗಾಡಿಯಲ್ಲಿ ಪಂಪು ಎಲ್ಲನ ಇವರು ಹೊಡಿಲಿಕ್ಕೆ ಬಿಡ್ತಿರ್ಲಿಲ್ಲ, ಹೊಡಿಸ್ಬೇಕು ಅಂತ ಹೇಳಿ ನಾವು ಒಟ್ಟಿಗೆ ಬಂದೆ. ಮರು ದಿವಸ ಟ್ರೋಲ್ ಆಯ್ತು, ನಳಿನ್ ಕುಮಾರ್ ಲೋಬೋ ಒಟ್ಟಾಗಿದ್ದೇನೆ. ನಾವು ಒಟ್ಟಾಗಿದ್ರೆ ನಾನು ಅವರೊಟ್ಟಿಗೆ ಒಟ್ಟಾಗ್ದು ಯಾಕೆ ಹೇಳಿದ್ರೆ ಪಂಪಲ್ಲಿ ಸೇತುವೆ ಬೇಕಾಗಬೇಕು ಅಂತ ನಾನು ಅವರೊಟ್ಟಿಗೆ ಅವರ ಕಾರಲ್ಲಿ ಅಯ್ಯೋನಿಗೆ ಏನೇನು ಮಾಡಿದೆ ಹೇಳಿದ್ರೆ ಅಭಿವೃದ್ಧಿ ಅಲ್ಲ ರಾಜಕ್ಕ. ಅಯ್ಯೋನಿಗೆ ಇದು ರಾಜಕಾರಣ ಮಾಡೋದು ಬೇಡ ಅಂತ ಗೊತ್ತಾಯ್ತಾ ನಿಮಗೆ? ರಾಜಕಾರಣ ಮಾಡೋದು ಬೇಡ ಅಂತ ನಾವು ಒಟ್ಟಿಗೆ ಬಂದು, ಹಾಗಾಗಿ ನಾನು ಅವರೊಂದೇ ಗಾಡಿಯಲ್ಲಿ ಬಂದೆವು. ಇದನ್ನು ನೋಡಿದೆವು. ಆಗಲೂ ಡಿಸೈನ್ ಚೇಂಜ್ ಆಗಬೇಕು ಅಂತ ಕೂತರು, ಗಲಾಟೆ ಆಯಿತು. ನಾನು ಬಿಡಲಿಲ್ಲ, ಇನ್ನೂ ಕಾಯ್ಲಿಕ್ಕೆ ಆಗೋದಿಲ್ಲ. PD-ಗೆ ಆಗಿನ PD ವಿಜಯ್ ಸಂಸದ್ ಅವರನ್ನು ಕರೆದು ಜೋರು ಮಾಡಿ ಕೆಲಸ ಶುರು ಮಾಡಿದ್ರು. ಅದರ ಮಧ್ಯೆ ಕಳೆದ ವರ್ಷ ನಮ್ಮದೆಲ್ಲ ಸಭೆ ಆಯಿತು.
ಅಷ್ಟರೊಳಗೆ ನಮ್ಮ ನವಯುಗ ಸಂಸ್ಥೆ ಫೈನಾನ್ಷಿಯಲ್ ಸಮಸ್ಯೆಗಳಿತ್ತು. ಇದು ಗೊತ್ತಿರಲಿ, ಇದು BOTಯಲ್ಲಿ ಆಗುವ ಕಾರ್ಯ, ಬಿಲ್ಡ್ ಆಪರೇಟ್ ಟ್ರಾನ್ಸ್ಫರ್. ಅದಕ್ಕೆ ಒಪ್ಪಿಗೆ ಕೊಟ್ಟಿರುವಂಥದ್ದು ಆಗಿನ ಮನಮೋಹನ್ ಸಿಂಗ್ ಸರ್ಕಾರದ UPA ಸರ್ಕಾರ. ಅಟಲ್ ಬಿಹಾರಿ ವಾಜಪೇಯಿ ಕಾಲಘಟ್ಟದಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಕಾಶ್ಮೀರದ ಚತುಷ್ಪಥ ರಸ್ತೆಗಳಾಗಬೇಕು ಅಂತ ಹೇಳುವ ಕಾರಣಕ್ಕೋಸ್ಕರ ಈ ರಸ್ತೆಗೆ ಅಂಕಿತ ಒಪ್ಪಿಗೆ ಸಿಕ್ಕಿತು. ಆನಂತರ ಕಾರಣಾಂತರದಿಂದ ಕಾಂಗ್ರೆಸ್ ಸರ್ಕಾರ ಬಂತು, ಬೇರೆ ಬೇರೆ ಕಾರಣಕ್ಕೆ ತಡ ಆಯಿತು. ರಾಜ್ಯ ಸರ್ಕಾರದ ಒಪ್ಪಿಗೆ ಆದಾಗ 2010ರಲ್ಲಿ ಇದರ ಒಪ್ಪಂದ ಮಾಡಿರ್ತಕ್ಕಂಥದ್ದು UPA ಕಾಲಘಟ್ಟದಲ್ಲಿ. ಆ UPA ಕಾಲಘಟ್ಟದಲ್ಲಿ ಒಪ್ಪಂದ ಆಗುವಾಗ ಇದನ್ನ ರಾಷ್ಟ್ರೀಯ ಹೆದ್ದಾರಿ ಮಾಡಲಿಲ್ಲ, BOTಯಲ್ಲಿ ಕೊಟ್ಟರು, ಬಿಲ್ಡ್ ಆಪರೇಟ್ ಟ್ರಾನ್ಸ್ಫರ್. ನವಯುಗ ಅನ್ನತಕ್ಕಂಥ ಒಂದು ಸಂಸ್ಥೆಗೆ ಕೊಟ್ಟರು. ನವಯುಗ ಸಂಸ್ಥೆ ಬ್ಯಾಕ್ ಹಿಸ್ಟ್ರಿ ಹೇಳುವುದಿಲ್ಲ. ಹಾಗಾಗಿ ಇದರ ಪೂರ್ಣ ಸ್ವಾಧೀನ ಹಕ್ಕು ಯಾರಿಗಿದೆ ಅಂದರೆ ನವಯುಗ ಸಂಸ್ಥೆಗಿದೆ. ನವಯುಗ ಸಂಸ್ಥೆ ಇದಕ್ಕೆ ಹಣ ಹಾಕಬೇಕು. ಹಣ ಹಾಕಿ ಪೂರ್ತಿಯಾಗಿರ್ತಕ್ಕಂಥ ಕಾಮಗಾರಿಯನ್ನು ಮುಗಿಸಬೇಕು. ಮುಗಿಸಿದ ಮೇಲೆ 95% ಕಾಮಗಾರಿಗಳಾದ ಮೇಲೆ ಟೋಲ್ ಗೇಟ್ ಓಪನ್ ಮಾಡಿ 30 ವರ್ಷಗಳ ಕಾಲ ಟೋಲ್ ಗೇಟ್ ಮುಖಾಂತರ ಇದರ ಹಣ ಸಂಗ್ರಹ ಮಾಡಬೇಕು ಅಂತ ಅದಕ್ಕೆ ಒಪ್ಪಿಗೆ ಕೊಟ್ಟದ್ದು ನಳಿನ್ ಕುಮಾರ್ ಕೊಟ್ಟದ್ದಲ್ಲ. ಇದನ್ನು ಕೊಟ್ಟವರು ಯಾರು ನವಯುಗಕ್ಕೆ? ಮನಮೋಹನ್ ಸಿಂಗ್ ಸರ್ಕಾರ. ನೀವು ಟೀಕೆ ಮಾಡ್ತೀರಲ್ಲ, ನೀವು ಇಲ್ಲಿ ಬಂದು ನಾಟಕ ಮಾಡ್ತೀರಲ್ಲ. ಆ ನಂತರ ಕಾಮಗಾರಿ ಪ್ರಾರಂಭ ಆಯಿತು, ವೇಗ ಆಯ್ತು, ನಾನೆಲ್ಲ ಹೇಳಿದೆ. ನವಯುಗ ಸಂಸ್ಥೆಯಲ್ಲಿ ಪೂರ್ಣವಾಗಿ ಕಂಟ್ರೋಲ್ ಮಾಡಲಿಕ್ಕೆ ಆಗುವುದಿಲ್ಲ. ಯಾಕೆ? BOTಯಲ್ಲಿ ಕೊಟ್ಟಿದ್ದೀರಿ, ಪೂರ್ತಿ ಹಕ್ಕು ಅವ್ರಿಗೆ ಕೊಟ್ಟಿದ್ದೀರಿ. ನೀವು ಕಾನೂನು ಪ್ರಕಾರ ಅವ್ರು ಸರಿ ಇದ್ದಾರೆ ಅಂತ ಹೇಳ್ತದೆ ಕೋರ್ಟು. ನನಗೂ ನ್ಯಾಯಾಲಯಕ್ಕೆ ಹೋಗೋಯ್ತು. ಆದರೆ ಈ ಕಾಮಗಾರಿ ಇನ್ನು 10 ವರ್ಷ ನಿಲ್ತದೆ. ಅವರು ಕಣ್ಣೀರು ಹಾಕಿದ್ರು ಕಳೆದ ವರ್ಷ. ನಮ್ಮ ಹತ್ರ ಹಣ ಇಲ್ಲ. ನಾನು ಸ್ವಾಮಿ ಈಗ ಇಲ್ಲಿ ಎಲ್ಲ ನಾಟಕ ಮಾಡಿದ್ರಲ್ಲ, ನಾನು ಅವ್ರ ಹತ್ರ ಕೇಳ್ತೇನೆ, ಅವ್ರು ಹಣ ಇಲ್ಲ ಹೇಳಿದಾಗ ನಿಮ್ಮದೇ ಮಂತ್ರಿ ಇದ್ರಲ್ಲ ಆಸ್ಕರ್ ಫರ್ನಾಂಡಿಸ್, ಯಾಕೆ ಅವ್ರನ್ನ ಕರ್ಕೊಂಡು ಬಂದಿಲ್ಲ? 3 ಸಾರಿ ಇದೇ ರಸ್ತೆಯಲ್ಲಿ ಹೋಗಿದ್ದಾರೆ, ವೀಕ್ಷಣೆ ಮಾಡಿದ್ದಾರೆ, ಯಾಕೆ ಅವ್ರಿಗೆ ಹಣ ಕೊಡಿಸ್ಲಿಲ್ಲ? ನಿಮ್ಮದೇ ಕಾರ್ಪೊರೇಷನ್ ಇತ್ತಲ್ಲ, ನಿಮ್ಮದೇ ಸ್ಟೇಟ್ ಗೌರ್ಮೆಂಟ್ ಇತ್ತಲ್ಲ, ಯಾರು ಬೇಡ ಹೇಳಿದ್ದಾರೆ. ಆದರೆ ನಾನು ಅಭಿನಂದನೆ ಸಲ್ಲಿಸ್ತೇನೆ, ನರೇಂದ್ರ ಮೋದಿಗೆ ಅಭಿನಂದನೆ ಸಲ್ಲಿಸ್ತೇನೆ. ರಾಷ್ಟ್ರೀಯ ಹೆದ್ದಾರಿ ಸಚಿವರಾಗಿರ್ತಕ್ಕಂಥ ನಿತಿನ್ ಗಡ್ಕರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ನಾನು ಅವಾಗ ನಮ್ಮ ಶಾಸಕರಿದ್ರು, ಭರತ್ ಇದ್ರು, ವೇದವ್ಯಾಸ ಇದ್ರು, ಸಂಜೀವ ಮಠಂದೇರ್ ಇದ್ರು, ನಮ್ಮ ಬಂಟ್ವಾಳದ ರಾಜೇಶ್ ನಾಯ್ಕರು ಇದ್ರು, ಬೆಳ್ತಂಗಡಿ ಹರೀಶ್ ಪುಂಜ ಇದ್ರು, ಮುಲ್ಕಿ ಮೂಡಬಿದ್ರೆ ಉಮಾನಾಥ್ ಕೋಟ್ಯಾನ್ ಇದ್ರು. ಇವರೆಲ್ಲರನ್ನ ಕರ್ಕೊಂಡೋಗಿ ನಿತಿನ್ ಗಡ್ಕರಿ ಎದುರು ಕೂತಿದ್ದಾರೆ. ನಾವೆಲ್ಲ ಇವರಾಗಿ ಚಿಲ್ಲರೆ ಪ್ರಚಾರಕ್ಕೆ ರಾಜಕಾರಣಕ್ಕೆ ಬಂದವರಲ್ಲ. ನಾವು ಸಮಾಜ ಸೇವೆ ಮಾಡಬೇಕು, ಇಲ್ಲಿಗೆ ಅಭಿವೃದ್ಧಿ ಆಗಬೇಕು ಅಂತ ರಾಜಕಾರಣಕ್ಕೆ ಬಂದವರು. ನಾವು ಅದನ್ನೆಲ್ಲ ಪ್ರಚಾರ ಇವರೆಲ್ಲ ಹೋಗಿ ಕೂತೇವು. ಇಲ್ಲಿ ಫೋಟೋ ತಗೊಂಡು ಹಂತೂರು ಎರ್ಮಾಲ್ ಫೋಟೋ ತೆಗೆದು ಕೊಟ್ಟಿದ್ರು. ಆ ಫೋಟೋ ತಗೊಂಡೋಗಿ ನಿತಿನ್ ಗಡ್ಕರಿ ಎದುರಿಟ್ಟೆ. ತಕ್ಷಣ ಅವರು ಅವರ ಸೆಕ್ರೆಟರಿಯನ್ನು ಕಳಿಸ್ಕೊಟ್ರು, ನವಯುಗ ಸಂಸ್ಥೆ MDಯನ್ನು ಕಳಿಸ್ಕೊಟ್ರು. ಇಲ್ಲಿ ಮೀಟಿಂಗ್ ಮಾಡಿದೆವು. RM ಅನ್ನು ಕಳಿಸಿದ್ರು. ಎಲ್ಲ ಬಂದು ಮೀಟಿಂಗ್ ಆಗಿ ಅವರು ಕಣ್ಣೀರು ಹಾಕಿದ್ದಕ್ಕೆ ಆಕ್ಸಿಸ್ ಬ್ಯಾಂಕಿಂದ 59 ಕೋಟಿ ರೂಪಾಯಿ ಸಾಲವನ್ನ ಕೇಂದ್ರ ಸರ್ಕಾರ ಜಾಮೀನು ನಿಂತವರಿಗೆ ಕೊಡಿಸಿದೆ. ಆಗ ಅವ್ರು ಒಪ್ಪಿದ್ರೆ ನಾವು ಮೇಯಲ್ಲಿ ಮಾಡ್ತೇವೆ ಅಂತ, ಮುಗಿಸ್ತೇವೆ, ಮಾರ್ಚಲ್ಲಿ ತಗೊಂಡು ಸ್ವಲ್ಪ ಬೇರೆ ಬೇರೆ ಕಾರಣಕ್ಕೆ ನಿಧಾನ. ಅದರ ಮಧ್ಯೆ ಎಲ್ಲ ಆದಾಗ ಲೋಬೋ ಮತ್ತು ನಾವು ಮನವಿ ಮಾಡಿದ್ದೇವಲ್ಲ, ಅಂಡರ್ ಪಾಸ್ ಸ್ಯಾಂಕ್ಷನ್ ಆಯಿತು. ಕಳೆದ ವರ್ಷ ಅಂಡರ್ ಪಾಸ್ ಸ್ಯಾಂಕ್ಷನ್ ಆಯಿತು. ಆ ಅಂಡರ್ ಪಾಸ್ ಕೇಳಿದ್ರೆ ನನ್ನ ಹತ್ರ, ಅಂಡರ್ ಪಾಸ್ ಕಾಮಗಾರಿ ಮಾಡಬೇಕಾ ಅಥವಾ ಫ್ಲೈಓವರ್ ಮುಗಿಸ್ಬೇಕು? ನಾನು ಹೇಳಿದೆ, ನಾವು ಒಂದು ಸಂಸ್ಥೆಗೆ ಅನ್ಯಾಯ ಮಾಡಿದಾಗ ಅಂತ. ನನಗೆ ಜನ ಬೈಲಿ, ನನಗೆ ಜನ ತಮಾಷೆ ಮಾಡಲಿ, ನನ್ನನ್ನು ಜನ ಟೀಕೆ ಮಾಡಲಿ, ನನಗೆ ಜನ ಬೇಕಾದ ಹೇಳಿ, ನಾನು ಅದನ್ನು ಸಹಿಸ್ಕೊಳ್ತೇನೆ. ಆ ಶಕ್ತಿ ಭಗವಂತ ನನಗೆ ಕೊಟ್ಟಿದ್ದೇನೆ. ನೋಡಿ, ನಾನು ನಂಬಿರುವ ದೇವರು ಎಷ್ಟು ಸತ್ಯ ಅಂತ ಹೇಳಿದ್ರೆ ನಿಮ್ಗೆ ಹೇಳ್ತೇನೆ. ನನಗೆ ನನ್ನ ಜೀವನದಲ್ಲಿ ಅತಿ ಖುಷಿಯ, ನಾನು ಜೀವನದಲ್ಲಿ ಅತಿ ನಂಬಿರುವ, ನನ್ನ ಜೀವನದಲ್ಲಿ ನನಗೆ ಎಲ್ಲದಕ್ಕಿಂತ ಶ್ರೇಷ್ಠ ಆಗಿರ್ತಕ್ಕಂಥದ್ದು ಯಾವ್ದು ಹೇಳಿದ್ರೆ ಕಟೀಲ್ನ ದೇವಿ ಆ ಬ್ರಹ್ಮ ಕಲಸದ ಮರು ದಿವಸ ಇಲ್ಲಿ ಇದು ದೇವರ ಇಚ್ಛೆ, ಇದು ದೇವರ ಇಚ್ಛೆ, ಇದು ದೇವರ ಇಚ್ಛೆ. ಹಾಗಾಗಿ ನನಗೆ ಯಾರೆಲ್ಲ ಟೀಕೆ ಮಾಡಿದ್ರ ಅವ್ರಿಗೆಲ್ಲ ಏನಾಗ್ತದೆ, ಕೊಡ್ತಾರೆ. ದೇವರ ಇಚ್ಛೆ. ಹಾಗಾಗಿ ನಾನು ಹೇಳಿದೆ, ಆ ಟೀಕೆ ದಾಸರು ಬಹಳ ಚಂದ ಹೇಳಿದ್ದಾರೆ. ನಿಂದಕರಿರಬೇಕಯ್ಯ, ನಿಂದಕರಿರಬೇಕು ಅಂದಿಯ ಹೇಳ್ರಿ ದಾಸರ ಸಂಗೀತಗಾರ ಸಿನ್ನಲ್ಲಿ. ಹಾಗೆ ನಿಂದಕರಿರ್ಬೇಕು, ಅದನ್ನು ಸ್ವೀಕಾರ. ನಾನು ಎಲ್ಲೂ ಉತ್ತರ ಕೊಡಲಿಲ್ಲ, ಇವತ್ತಿನವರೆಗೆ ಎಲ್ಲೂ ಯಾರಿಗೂ ಉತ್ತರ ಕೊಡಲಿಲ್ಲ. ನನಗೆ ಜವಾಬ್ದಾರಿ, ನಾನೊಬ್ಬ ಲೋಕಸಭಾ ಸದಸ್ಯ, ನನಗೆ ಗೊತ್ತಿದೆ, ನಾವು ಸಮಾಜದ ಕಾರ್ಯಕ್ರಮ.
ನನಗೆ ಈ ದೇಶದ ಪ್ರತಿಯೊಬ್ಬ ಪ್ರಜೆಗೂ ನಳಿನ್ ಕುಮಾರ್ಗೆ ಬೈಯುವ ಹಕ್ಕಿದೆ. ನಾನು ಜನರ ಓಟ್ ತಗೊಂಡು ಹಕ್ಕಿದೆ. ಹಾಗಾಗಿ ಯಾರಿಗೂ ನಾನು ಉತ್ತರ ಕೊಡುವುದಿಲ್ಲ, ಅವರಿಗೂ ಉತ್ತರ ಕೊಡುತ್ತಾರೆ. ಆದರೆ ನನ್ನ ಜವಾಬ್ದಾರಿ ಇದೆ, ನಾನು ಅದನ್ನು ಸಮರ್ಥವಾಗಿ ಸಮಾಜಕ್ಕೆ ತಿಳಿಸೋಣ. ಹಾಗಾಗಿ ಅದಕ್ಕೆ ನಾನು ಹೇಳಿದೆ, ಆ ಕಾರ್ಯ ನಿಲ್ಲಬಾರ್ದು. ನನಗೆ ಜನ ಇನ್ನು 1 ವರ್ಷ ಟೀಕೆ ಮಾಡಿದ್ರು ಮಾಡಿ, ಕರೆಕ್ಟೇನಾ ಬಿಡಿ, ಕರೆಕ್ಟ್ ಬೋಲಿ, ಅದು ಆಗಬೇಕು ಅಂತ ಹೇಳಿದೆ. ಹಾಗಾಗಿ ಅಲ್ಲಿರುವ ಅಂಡರ್ ಪಾಸ್ ಆಗಬೇಕನ್ನೋ ಕಾರಣಕ್ಕೋಸ್ಕರ ಮತ್ತೆ ಸ್ವಲ್ಪ ತಡ ಆಯಿತು. ಅಷ್ಟಕ್ಕೂ ಮಳೆಗಾಲ ಬಂತು, 6 ತಿಂಗಳು ನಮ್ಮ ಜಿಲ್ಲೆಯಲ್ಲಿ ಗೊತ್ತಿದೆ. ಆದರೂ ನಾನೆಲ್ಲ ಒತ್ತಡ ತಂದು ನ್ಯೂಸ್ ಮೀಟಿಂಗ್ ಮಾಡಿದಾಗ ಅವರು ಒಂದು ಡೇಟ್ ತಪ್ಪಿ ಹೇಳಿದರು, ಡಿಸೆಂಬರ್ 31 ಮುಗಿಸ್ತದೆ ಅಂತ. ತಿಳ್ಕೊಂಡ್ರೆ ತಗೊಳ್ಳಿ ಅಂತ ನನಗೆ ಭಾರಿ ಖುಷಿ. ದಕ್ಷಿಣ ಕನ್ನಡ ಜಿಲ್ಲೆಯ ಕಾಂಗ್ರೆಸ್ಸಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ನಿಮ್ಗೆ ಇನ್ನೂ 1 ವರ್ಷ ಕೊಡ್ತೇನೆ, ಒಂದು ಪಾದಯಾತ್ರೆ. ನೀವು ಆ ಉಳ್ಳಾಲದಲ್ಲಿ 100 ಮನೆಗಳು ಬಾಕಿ ಉಂಟಲ್ಲ, ಅಲ್ಲಿ ಒಂದು ಪಾದಯಾತ್ರೆ ಉಂಟ್ರಿ. 400 ಮನೆಗಳಿಗೆ ಬಡವರ ಅನ್ಯಾಯ ಮಾಡಿದ್ರು. ಇದರಿಂದ ಯಾವ ಬಡವನಿಗೆ ಅನ್ಯಾಯ ಆಗಲಿಲ್ಲ. ಈ ಫ್ಲೈಓವರ್ ಇಂದ ಯಾವ ಬಡವನಿಗೆ ಅನ್ಯಾಯ ಆಗಲಿಲ್ಲ. ಕಾಂಗ್ರೆಸ್ ಇವತ್ತು ಉಳ್ಳಾಲದಲ್ಲಿ ಬಡವರಿಗೆ ಅನ್ಯಾಯ ಮಾಡಿದೆ, ಬಡವರಿಗೆ ಅನ್ಯಾಯ ಮಾಡಿದೆ. ನಿಮ್ಮನ್ನೇ ರಾಜಕಾರಣ ಮಾಡಿದ್ರೆ, ಅದಕ್ಕೆ ನಾನು ಇವತ್ತು ರಾಜಕಾರಣ. ನಾನು ಇವತ್ತು 10 ವರ್ಷದಲ್ಲಿ ಒಂದೇ ಒಂದು ದಿವಸ ನಾನು ಅಭಿವೃದ್ಧಿಯಲ್ಲಿ ರಾಜಕಾರಣ ಮಾತನಾಡಿದೆ. ಯಾರು ಬೇಕಾದ್ರೆ ರಾಜಕಾರಣ ಮಾಡ್ತಿದ್ರೆ ಇವರೊಟ್ಟಿಗೆ ನಾನು ಇಲ್ಲಿಗೆ ಅದೇ ಕಾರಲ್ಲಿ ಬರ್ತಿರಲಿಲ್ಲ. ರಮಣಾಥ ಒಟ್ಟಿಗೆ ಹೆಗಲಿ ಕೈ ಹಾಕಿ ಸಕ್ರಿ ಹೌಸಲ್ಲಿ ಕೂತ್ಕೊಳ್ತೀರಿ. ಯಾಕೆ ಕೂತ್ಕೊಂಡಿದ್ದೇನೆ? ಈ ಜಿಲ್ಲೆಯ ಅಭಿವೃದ್ಧಿಗೆ ಕೂತ್ಕೊಂಡಿದ್ದೇನೆ. ನಮಗೇನು ಇವು ಸಂಬಂಧ? ಹಾಗಾಗಿ ಹೇಳಿದೆ, ನೀವೊಂದು ಪಾದಯಾತ್ರೆ ಮಾಡಿ. ನಾನು ಪಾಪ ಭಾಳ, ನನಗೆ ಇನ್ನೂ ಒಂದು 10 ಕಿಲೋಮೀಟರ್ ನಡಿಬೇಕು ಅಂತ ಇತ್ತು. ಸ್ವಲ್ಪ ಕೆಲವರು ತೋರ ಇದ್ದಾರೆ, ಸಬೂರ ಆಗ್ತದೆ, ನಡೀಲಿಲ್ಲ. ಆ ಅಂಡರ್ ಪಾಸಿಗೋಸ್ಕರ, ಮಳೆಗಾಲದ ಕಾರಣಕ್ಕೋಸ್ಕರ ಸ್ವಲ್ಪ ತೋರ ನೋಡಿ. ನಿಮಗೆ ಹೇಳ್ತೇನೆ ನನ್ನ ಕಥೆ. ಇದರ ಮಧ್ಯೆ ನಾನು ಲೋಕಸಭಾ ಸದಸ್ಯ ಮೊನ್ನೆ 3ನೇ ಬಾರಿ ಆದಲ್ಲ. ಆದ ತಕ್ಷಣ ಒಂದು ಲೋಕಸಭೆ ನನಗೆ ಬೇಕು ಅಂತ ಇವರನ್ನು ಸಿಕ್ಕಿಸಿ ಹಾಕಬೇಕಲ್ಲ ಅಧಿಕಾರಿಗಳನ್ನ. ಅದಕ್ಕೆ ಲೋಕಸಭೆಯಲ್ಲಿ ಒಂದು ಪ್ರಶ್ನೆ ಹಾಕಿದೆ. ಇಷ್ಟೆಲ್ಲ ಆಗಿ ಮತ್ತೆ ಮೊನ್ನೆ ನಾನು 3 ಬಾರಿ ಡೆಲ್ಲಿಯಲ್ಲಿ ನಿತಿನ್ ಗಡ್ಕರಿ ಕಚೇರಿಯಲ್ಲಿ ನಾವು ಮೀಟಿಂಗ್ ಮಾಡಿದ್ದೇವೆ. ವೇಗ ಕೊಡ್ಲಿಕ್ಕೆ ಹಾಕಿದ ಹಣ ಎಲ್ಲಿ ಹೋಯ್ತು ಅಂತ ಹುಡುಕ್ಲಿಕ್ಕೆ, ಸಾಲ ಕೊಟ್ಟದ್ದು ಎಲ್ಲಿ ಹೋಯ್ತು ಅಂತ ಹುಡುಕ್ಲಿಕ್ಕೆ, 6 ಕೋಟಿ ರೂಪಾಯಿ ಎಕ್ಸ್ಟ್ರಾ ಕೊಟ್ಟಿದ್ದೇವೆ ಅದೆಲ್ಲಿ ಹೋಯ್ತು ಅಂತ ಹುಡುಕ್ಲಿಕ್ಕೆ 3 ಬಾರಿ ಮೀಟಿಂಗ್ ಮಾಡಿ ಮತ್ತೆ ವೇಗ ಕೊಟ್ಟೆ. ಆ ನಂತರ ನಾನು ಲೋಕಸಭೆಯಲ್ಲಿ ಒಂದು ಪ್ರಶ್ನೆ ಕೇಳಿದೆ. ನೋಡಿ, ಈಗ ಬಹಳಷ್ಟು ಜನ ಹೇಳಿದ್ರಲ್ಲ ಜಿಲ್ಲಾಡಳಿತ ಹಾಗೆ ಅಂತ ನಾಟಕ ಮಾಡಿದ್ರಲ್ಲ, ಇದರ ಪ್ರಕಾರ ಅವರೇನು ಉತ್ತರ ಕೊಟ್ಟಿದ್ದಾರೆ ಹೇಳಿದ್ರೆ, ಬರೋ ವರ್ಷ 2020ರ ಜುಲೈಯಲ್ಲಿ ನಾವು ಜೂನ್ ಜುಲೈಗೆ ಇದನ್ನು ಬಿಟ್ಟುಕೊಡ್ತೇವೆ ಅಂತ ಅಲ್ಲಿಂದ ಆನ್ಸರ್ ಬಂದಿದೆ. 20ರ ಜೂನ್ ಜುಲೈ. ಹಾಗಿದ್ರೆ 6 ತಿಂಗಳು ಬೇಗ ಆಗಿದ್ರೆ ಇದಕ್ಕೆ ಏನು ಕಾರಣ ಹೇಳಿದ್ರೆ, ಇದಕ್ಕೆ ನಳಿನ್ ಕುಮಾರೇ ಕಾರಣ. ಹಾಗಾಗಿ ಇವತ್ತು ನಿಮಗೆ ಭಾರಿ ನೋವಾಗಿದೆ. ಪಂಪ್ ಎಲ್ಲ ಸ್ಲೋ ಆಗಿದೆ ಅಂತ ಭಾರಿ 2 ಸಾರಿ ಬಂದ್ರೆ, ಇವತ್ತು ಸಹ ಬಂದು ಒಂದು ಸಾರಿ ಮೇಲಿಂದ ಕೆಳಗೆ ಯಾರು ಎಷ್ಟು ಮೀಟರ್ ಉಂಟು ಅಂತ ಲೆಕ್ಕ ಹಾಕಿ ಹೇಳ್ತೇವೆ. ಅದರ ಹೈಟ್ ಎಲ್ಲ ಹೈಟ್ ಕಡಿಮೆ ಉಂಟು ಈಗ ಭಾರಿ ಲೆಕ್ಕ ನಾವು ಹೇಳ್ತೇವೆ. ಹಾಗಾಗಿ ಈ ಎಲ್ಲ ಕಾರಣಕ್ಕೆ ಪಂಪ್ ಕಾರಣ ಆಗಿದೆ. ಮೊದಲಿಗೆ ಈ ಪಂಪ್ ಸೇತುವೆ ತಡ ಆಗುವುದಕ್ಕೆ ಕಾರಣ ಮಂಗಳೂರು ಮಹಾನಗರ ಪಾಲಿಕೆಯ ಆಗಿನ ಆಡಳಿತ ವಾಪಸ್ ಇರ್ತದೆ. ಎರಡನೇ ಬಾರಿಗೆ ಇದು ತಡ ಆಗಲಿಕ್ಕೆ ಆಗಿನ ಶಾಸಕರು ಮತ್ತು ಇಲ್ಲಿಯ ಉಸ್ತುವಾರಿ ಸಚಿವರೇ ಕಾರಣ. ಶಾಸಕರೇ ಕಾರಣ. ನೇರ ಆರೋಪಣ ಮಾಡ್ತಾರೆ. ನಾಳೆ ಬೇಕಾದ್ರೆ ಉತ್ತರ ಕೊಟ್ಕೊಳ್ಳಿ. ನನಗೆ ಪುರ್ಸೋದಿಲ್ಲ, ಅವರಿಗೆ ಪುರ್ಸೋದಿಲ್ಲ. ಈಗ ರಿಟೈರ್ಡ್ ಎಲ್ಲ ಮನೆ ಕಳಿಸಿದ್ದಾರೆ. ಇನ್ನೆಂತ ಮಾಡೋದು? ಪ್ರೆಸ್ಸಿನ ಮುಂದೆ ಕೂತ್ಕೊಳ್ಬೇಕು. 3ನೇ ಬಾರಿ ತಡ ಆಗ್ಲಿಕ್ಕೂ ನೀವೇ ಕಾರಣ. ನೀವು ನನಗೆ ಶಾಬಾಸ್ ಕೊಡಬೇಕಿತ್ತು. ಯಾಕೆ? ಅವರ ಬೇಡಿಕೆ ಅಂಡರ್ ಪಾಸ್ ಅದನ್ನು ಮಾಡಿಕೊಟ್ಟಿದ್ದೇನೆ ಇಲ್ವೋ? ನಿಮ್ಗೇನಾದ್ರೂ ಋಣ ಉಂಟೋ ಇಲ್ವೋ? ಕೃತಜ್ಞತಾ ಸ್ಮರಣೆ ಉಂಟೋ ಇಲ್ವೋ? ಇದರ ಒಂದು ಅಷ್ಟಾದ್ರೆ ಹೇಳ್ಬೇಕಿತ್ತಲ್ಲ. ನನಗೆ ಬೈರಿ, ಅದಕ್ಕಿಂತ ಮುಂಚೆ ನಾನು ಹೇಳಿದ್ದು ಮಾಡಿದ್ದಾರೆ ಮತ್ತೆ ಹೀಗೆ ಬೈತೇನೆ ಅಂತ ಆದ್ರೆ ಹೇಳ್ಬೇಕಲ್ಲ. ಹಾಗಾಗಿ ಇದು ಕಾರಣ ಅವರೇ. ನಾವು ತಡ ಆಗಿದೆ, ಒಂದು ಕಾರಣ ತಡ ಆಗಿದೆ ಸಂಸ್ಥೆ ಹಣಕಾಸಿನಿಂದ. ನೋಡಿ, ನವಯುಗ ಸಂಸ್ಥೆಗೆ ಕೊಟ್ಟವ್ರು ಯಾರು? UPA ಸರ್ಕಾರ. ಹಾಗಾಗಿ ಅದು ಕಾರಣ. ಆಗಿನ ಮನಮೋಹನ್ ಸಿಂಗ್ ಕಾರಣ ಇದು ತಡ ಆಗ್ಲಿಕ್ಕೆ. ನವಯುಗ ಕೊಟ್ಟ ಕಾರಣ ತಡ ಆಗ್ತಲ್ಲ. RBIಗೆ ಬೇರೆ ಕೊಡ್ತಿದ್ದಾರೆ, ಈ ಸಮಸ್ಯೆ ಇರಲಿಲ್ಲ. ಅವರು ಫೈನಾನ್ಷಿಯಲ್ ಸಮಸ್ಯೆಯಲ್ಲಿ ಬೀಳ್ತಿರ್ಲಿಲ್ಲ. ಆದರೆ ನಿಮಗೆ ಖುಷಿ ಆಗಬೇಕು, ಇಡೀ ದೇಶದ ಹಿಸ್ಟ್ರಿಯಲ್ಲಿ
ಒಂದು ಸಂಸ್ಥೆಗೆ ಒಂದು ಸರ್ಕಾರ ಮತ್ತು ಸಂಸದ ನಿಂತು ಸಾಲ ಕೊಟ್ಟ ಉದಾಹರಣೆ ಇದ್ರೆ ಕೊಟ್ಟಿದ್ರೆ ಅದು ಮಂಗಳೂರು ಪಂಪೇಲಲ್ಲಿ ನಳಿನ್ ಕುಮಾರ್ ಕೊಡಿಸಿದ್ದಾರೆ. ಹಾಗಾಗಿ ತಡದಲ್ಲೂ ವೇಗ ಮಾಡಿದೆ. ಭಾರಿ ಜನರಿಗೆ ದುಃಖ ಆಗ್ಬೋದು ಇವತ್ತು. ಇಷ್ಟೆಲ್ಲ ಉಂಟವರೆ ದುಃಖ ಆಗ್ಬೋದು. ಇಷ್ಟೆಲ್ಲ ಹೇಳಿದ್ರಲ್ಲ, ಅವ್ರು ಯಾಕೆ ಹೇಳಿದ್ರೆ ಎಲ್ಲ ನಮ್ಮ ಹಣೆ ಬರ ಬೇಸರ ಮಾಡಬೇಡಿ, ಹೇಳಬೇಕಲ್ಲ ನಮ್ಮ ಜವಾಬ್ದಾರಿ. ಹಾಗಾಗಿ ಹೇಳಿದೆ, ಪಂಪಲ್ಲಿ ನಿಲ್ಲಕ್ಕೆ ಮೊದಲ ಕಾರಣ UPA ಸರ್ಕಾರದ ಮನಮೋಹನ್ ಸಿಂಗ್. ಪಂಪಲ್ಲಿ ನಿಲ್ಲಕ್ಕೆ ತಡ ಆಗಲಿಕ್ಕೆ ಎರಡನೇ ಕಾರಣ ಮಂಗಳೂರಿನ ಮಹಾನಗರ ಪಾಲಿಕೆ ಆಡಳಿತ. ಪಂಪಲ್ಲಿ ನಿಲ್ಲಕ್ಕೆ ಮೂರನೇ ಕಾರಣ ಆಗಿನ ಇಲ್ಲಿಯ MLA ಮತ್ತು ಉಸ್ತುವಾರಿ ಸಚಿವರು. ಪಂಪಲ್ಲಿ ನಿಲ್ಲಕ್ಕೆ ಕಾರಣ ಕಾಂಗ್ರೆಸ್ ಕಾರಣ. ನನ್ನ ಹತ್ರ ಎಲ್ಲ ದಾಖಲಾತಿಗಳಿದ್ದಾವೆ, ಸರ್ಕಾರಿ ಅಂಕಿಅಂಶಗಳಿದ್ದಾವೆ. ಇಲಾಖೆಯ ವ್ಯವಸ್ಥೆಗಳ ಅಡಿಯಲ್ಲಿ ಒಬ್ಬ ಲೋಕಸಭಾ ಸದಸ್ಯನಾಗಿ ಜವಾಬ್ದಾರಿಯ ನಡೆಯಲ್ಲಿ ಇದನ್ನು ಹೇಳ್ತಾ ಇದ್ದೇನೆ. ಹಾಗಾಗಿ ಈ ಪಂಪಲ್ ಸೇತುವೆ ನಿಜವಾಗಿಯೂ ಪ್ರಾರಂಭ ಆಗಿರುವಂಥದ್ದು 2016 ನವೆಂಬರ್ ತಿಂಗಳಲ್ಲಿ. ಕಾಮಗಾರಿ ಪ್ರಾರಂಭ ಆಗಿರ್ತಕ್ಕಂಥದ್ದು 2017ರಲ್ಲಿ ಶಿಫ್ಟ್ ಆದದ್ದು. ಯಾವುದು? ಮಹಾವೀರ ಸರ್ಕಲ್. 2000 ನೋಡಿ, ಅವರೇ NH ನಿಮಗೆ ಲೆಟರ್ ಕೊಡ್ತಾರೆ, ಅವ್ರ ಹತ್ರ ಇದೆ, ಅದರ ಕಾಪಿ ನಾನು ಇಟ್ಕೊಂಡು ಮಾತಾಡ್ತಾ ಇದ್ದೆ. 2017ರಲ್ಲಿ ಕಾಮಗಾರಿ ಪ್ರಾರಂಭ ಆಗಿದೆ. 18, 19, 2 ವರ್ಷ, 2.5 ವರ್ಷ, 2 ವರ್ಷ. 17ರಿಂದ 18 1 ವರ್ಷ, 18ರಿಂದ 19 1 ವರ್ಷ, 19ರಿಂದ 21 ಕಳೆದ್ರೆ 2 ವರ್ಷ 2 ತಿಂಗಳು ಈ ಕಾಮಗಾರಿಗೆ ತಗೊಂಡ ಸಮಯ. ನಾವು ನಿಮಗೆ ಅಭಿನಂದನೆ ಸಲ್ಲಿಸ್ತೇನೆ. ತಡವಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ, ಒಳ್ಳೆ PD ಬಂದಿದ್ದಾರೆ. ರಮೇಶ್ ಅಧಿಕಾರಿ ಅವ್ರು ಮೊನ್ನೆಯಿಂದ ನಾವು ಜೋರು ಮಾಡಿದ್ಮೇಲೆ ಇಲ್ಲೇ ಕೂತಿದ್ದಾರೆ. ಅದರ ಮಧ್ಯ ಕಾಂಗ್ರೆಸ್ನವರ ಇತಿಹಾಸದಲ್ಲಿ 70 ವರ್ಷ ಆಳ್ವಿಕೆ ಮಾಡಿದ್ದಾರೆ. ಏನು ನೋಡ್ರಿ, ಇವ್ರದೇ ಕಾಲಘಟ್ಟ ಐತಿ, ಇವ್ರದೇ ಸರ್ಕಾರ. 12 ವರ್ಷ ಬಿಸಿಲು ಮಾಡಿದಾಗ ಒಂದು ಕೇಸ್ ಹಾಕಲಿಕ್ಕಾಗಲಿಲ್ಲ. ಆಗಲೂ ನಾನೇ ಕೇಸ್ ಹಾಕಿದ್ದೆ. ಒಂದು ಅಧಿಕಾರಿಯ ಮೇಲೆ, ಒಂದು ಕಂಪನಿಯ ಮೇಲೆ ಕೇಸ್ ಹಾಕಿದ್ದಾರೆ ಹೇಳಿ ಕೇಸ್ ಹಾಕಿದ್ರೆ ಅದು ಇಲ್ಲಿ ನಾನು ಹಾಕಿದ್ದೇನೆ. ಎಲ್ಲ ಅಧಿಕಾರಿಗಳ ಮೇಲೆ ಕೇಸ್ ಹಾಕಿದ್ರೆ ಎಲ್ಲ ಇದು ಮಾಡಿ ಬಿಸಿ ಮುಟ್ಟಿಸಿ ಕೆಲಸ ಮಾಡಿಸಿ. ಹಾಗಾಗಿ ನಾವು ಡಿಸೆಂಬರ್ಗೆ ದಿವಸ ಇಟ್ಟಿದ್ದೆವು, ಜನವರಿ 1ಕ್ಕೆ. ಸ್ವಲ್ಪ ತಡ ಆಯ್ತು, ಅವ್ರಿಗೆ ಮಳೆ ಬಂತು, ಅಂಡರ್ ಪಾಸ್ ಕ್ಲಿಯರ್ ಆಗಿರಲಿಲ್ಲ. ನನ್ನಿಂದ ಸ್ವಲ್ಪ ಅವ್ರಿಗೆ ಒಪ್ಪಿಗೆ ಕೊಟ್ಟ ಕಾರಣಕ್ಕೆ ಅದು ತಡ ಆಯಿತು. ನನಗೆ ಮಾಡುವಾಯಿತು, ಅಂಡರ್ ಪಾಸ್ ಮಾಡಬೇಡಿ, ನೇರ ಮಾಡಿ ಅಂತ ಹೇಳಿದ್ರೆ ಕಳೆದ ವರ್ಷ ಬಿಟ್ಕೊಡ್ತಿದ್ರು. ಆದರೆ ಅದೆಲ್ಲ ಆಗಲಿ, ಯಾರಿಗೊಂದು ಸಂಸ್ಥೆಗೆ ಉಪಕಾರ ಆಗಲಿ, ಊರಿನವ್ರಿಗೆ ಉಪಕಾರ ಆಗಲಿ ಅಂತ ನಾನು ಸ್ವಲ್ಪ ಸಹಿಸಿಕೊಂಡೆ. ತಪ್ಪಿಲ್ಲ, ನನಗೆ ಖುಷಿ ಇದೆ. ಯಾವುದೋ ಎಲ್ರಿಗೂ ಉಪಕಾರ ಆಗಿದೆ, ಖುಷಿ ಇದೆ. ಆದರೆ ಆಗಲಿಲ್ಲ. ಆಗದೇ ಇದ್ದಾಗ ನಾನು 15 ದಿವಸಕ್ಕೊಂದ್ಸಾರಿ ಮೀಟಿಂಗ್ ನಿರಂತರ ಮಾಡ್ತಿದ್ದೆ. ಅದರ ಮಧ್ಯೆ ಸ್ವಲ್ಪ ವೇಗ ಇನ್ನಷ್ಟು ಇರಲಿ, ಜವಾಬ್ದಾರಿ ಜಿಲ್ಲಾಡಳಿತಕ್ಕೆ ಇರಲಿ ಹೇಳಿ ಜಿಲ್ಲಾ DC ಅವರಿಗೆ ಮತ್ತು ಒಬ್ಬ AC-ಗೆ ಮತ್ತು ಒಬ್ಬ ಇಂಜಿನಿಯರ್ಗೆ ಇದರ ಚಾರ್ಜ್ ಹಾಕಿ ಡೈಲಿ ರಿಪೋರ್ಟ್ ನನಗೆ ಮಾಡಬೇಕು ಅಂತ. ಅವರಿಗೆಲ್ಲ ಮಾಡಿದ್ದು ನಾನು, ನನಗೆ ರಿಪೋರ್ಟ್ ಮಾಡಲಿಕ್ಕೆ ಅವರನ್ನು ಹಾಕಿದ್ದು. ವಾಪಸ್ ನೀವೆಲ್ಲ ತಪ್ಪು ತಿಳ್ಕೋಬೇಡಿ. ಜಿಲ್ಲಾಡಳಿತ ನೋಡಿದ್ದು ನಾನೇ. ನನಗೆ ಡೈಲಿ ಮಾಹಿತಿ ಬರಬೇಕು, ಡೈಲಿ ಇಲ್ಲಿಂದ ವಾಟ್ಸಪ್ ಫೋಟೋ ಬರಬೇಕು, ಅದು DC-ಗೆ ಹೋಗಬೇಕು, DC-ಯಿಂದ ನನಗೆ ಬರಬೇಕು ಅಂತ ಹೇಳುವ ಕಾರಣಕ್ಕೋಸ್ಕರ ಅದು ಮಾಡಿದ್ದೇನೆ. ಅದನ್ನು ಪೂರ್ತಿಯಾಗಿ ಸರಿಯಾಗಿ ಜಿಲ್ಲಾಧಿಕಾರಿಗಳು ಮತ್ತು ಅಧಿಕಾರಿಗಳು ಮಾಡಿದ್ದಾರೆ, ಅವರಿಗೂ ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ಆವತ್ತಿಂದ ಇವತ್ತಿನವರೆಗೆ ಪ್ರತಿ 15 ದಿವಸಕ್ಕೊಂದ್ಸರಿ ನಾವು ಮೀಟಿಂಗ್ ಮಾಡಿ ರಿವ್ಯೂ ಮಾಡ್ತಾ ಇದ್ದೆವು. ವೇಗ ತಗೊಂಡಿದೆ. ಇವತ್ತು ಪೂರ್ತಿಯಾಗಿ ಅವರು ಕಾಮಗಾರಿ ಬಿಟ್ಟುಕೊಟ್ಟ ಕಾರಣ ಇವತ್ತು ನಾನು ಇದನ್ನು ಲೋಕಾರ್ಪಣೆ ಮಾಡಿದ್ದೇನೆ. ನನಗೆ ಭಾಳ ಖುಷಿಯಲ್ಲಿ ನೋಡಿ, ತುಂಬ ಲೋಕಾರ್ಪಣೆ ಮಾಡಿದ್ದೇವೆ. ಕರೆದ್ರೂ ಜನ ಬರುದಿಲ್ಲ. ಇವತ್ತು ಪಂಪಲ್ಲಿ ಎಷ್ಟು ಫೇಮಸ್ ನೋಡಿ, ನಾವು ಕರೆಯದೇ ಜನ ಬಂದಿದ್ದಾರೆ ಸಾವಿರ. ನನಗೆ ಬಹಳ ಖುಷಿ ಇದೆ. ಪಾಪ ಎಲ್ಲ ಮೊನ್ನೆ ಜನವರಿ 1ಕ್ಕೆ ಕಳೆದಿದ್ದು. ಅವ್ರು ಪಾಪ ಎಲ್ಲ ಬಂದು ಸುಸ್ತಾಗಿ ಇವತ್ತು ಸ್ವಲ್ಪ ಜನ ಬರಲಿಲ್ಲ. ಅವರು ಎಲ್ಲಿಯಾದ್ರೂ ಅಭಿವೃದ್ಧಿಯಲ್ಲಿ ಕನಿಕರ ಇದ್ದಾರೆ, ಅಭಿವೃದ್ಧಿ ಬಗ್ಗೆ ಕಾಳಜಿ ಇರ್ತಿದ್ದಾರೆ, ರಾಜಕಾರಣ ನೋಡಬಾರ್ದಿತ್ತು. ಈ ಪಂಪಲ್ಲಿಗೆ ಅವರು ಇವತ್ತು ಉದ್ಘಾಟನೆಗೆ ಬರಬೇಕು. ಅವರಿಗೆ ಭಾಗ್ಯ ಇಲ್ಲ, ಅವರಿಗೆ ಭಾಗ್ಯ ಇಲ್ಲ, ಅವರು ಬರಬೇಕು. ಯಾರೆಲ್ಲ ಹಾಗಾಗಿ ನಾನು ಹಿಂದಿನ ಬಾಗಿಲಿನಿಂದ ರಾಜಕಾರಣ ಮಾಡುವವರಿಗೆ ಉತ್ತರ ಅಲ್ಲ ನಂದು. ಜನ ಸೋಲಿಸಿ ಮನೆಗೆ ಕಳಿಸಿ ಮತ್ತೆ ಯಾರ್ಯಾರ ಕಾಲು ಹಿಡಿದು ವಾಪಸ್ ವಿಧಾನ ಪರಿಷತ್ಗೆ ಬಂದವರಿಗೆ ಉತ್ತರ ಅಲ್ಲ. ಮಾನ ಮರ್ಯಾದೆ ಇಲ್ಲದೆ ಕರೆಯದೆ ಇದ್ದಲ್ಲಿಗೆಲ್ಲ ಹೋಗಿ ಪೋಸ್ ಕೊಡುವವರಿಗೆ ಉತ್ತರ ಅಲ್ಲ. ಮಾಡಬೇಕಾದ ಜವಾಬ್ದಾರಿಯನ್ನ ಬಿಟ್ಟು 20 ವರ್ಷದಿಂದ ಮನೆ ಕಟ್ಟಿ ಕೊಡ್ಲಿಕ್ಕೆ ಆಗದವರಿಗೆ ಉತ್ತರ ಅಲ್ಲ. 70 ವರ್ಷ ಆಳ್ವಿಕೆ ಮಾಡಿ ಇಲ್ಲಿ ಒಂದು ಫ್ಲೈಓವರ್ ಅನ್ನ ನಿಲ್ಲಿಸಿದವರಿಗೆ ಉತ್ತರ ಅಲ್ಲ.
ಈ ಜಿಲ್ಲೆಯ ಅಭಿವೃದ್ಧಿಗೆ ಅಡ್ಡಗಾಲ ಹಾಕಿರುವಂತ ಮಾತಿಗಳಿಗೆ ನನ್ನ ಉತ್ತರ ಅಲ್ಲ. ಈ ಜಿಲ್ಲೆಯ ನಾಡಿನ ಪ್ರಭು ಏನು ನನಗೆ ಮಾರ್ಗದರ್ಶನ ಮಾಡಿದಾರ, ಈ ಜಿಲ್ಲೆಯ ಜನತೆ ನನಗೆ ಏನು ಆಶೀರ್ವಾದ ಮಾಡಿದಾರ, ಈ ಜಿಲ್ಲೆಯ ಜನತೆ ಏನು ನನಗೆ ಋಣವನ್ನ ಕೊಟ್ಟಿದಾರ, ಆ ಋಣವನ್ನ ತೀರಿಸಿ ಅವರಿಗೆ ನಾನು ಇದನ್ನು ಪ್ರಣಾಮ ಅಡಿಯಲ್ಲಿ ಅವರ ಕಾಲಿನ ಬುಡ ಕೇಳ್ತಾ ಇದ್ದೇನೆ. ಅವರ ಕಾಲ ಇಲ್ಲಿ ನನಗೆ ಮತದಾನ ಮಾಡಿರ್ತಕ್ಕಂಥ ಪ್ರಭು ಏನಿದ್ದಾನೆ, ಅವನನ್ನ ಪ್ರಭು ಅವನಿಗೆ ಉತ್ತರ ಕೊಡಬೇಕಾಗಿರ್ತಕ್ಕಂಥ ದಾಯಿತ್ವದಲ್ಲಿದೆ. ಅವನಿಗೆ ತಪ್ಪು ಕಲ್ಪನೆಗಳು ಬಂದಿತ್ತು, ಅವನಿಗೆ ಇವತ್ತು ನಾನು ಸ್ಪಷ್ಟವಾಗಿ ಬಿಡಿಸಿ ಹೇಳ್ತಾ ಇದ್ದೇನೆ, ಹೃದಯಾಂತರಾಳದಿಂದ ಹೇಳ್ತಾ ಇದ್ದೇನೆ, ಇದರಲ್ಲಿ ನನ್ನ ತಪ್ಪಿಲ್ಲ, ತಪ್ಪು ಕಾಂಗ್ರೆಸ್ ಇದ್ದು. ಹಾಗಾಗಿ ನಿಮ್ಮ ಹಾಗಾಗಿ ಬಹಳ ಸಂತೋಷವಾಗಿ ನಮ್ಮೆಲ್ಲ ಶಾಸಕ ಸಚಿವರ ಮುಂದೆ ಈ ಸೇತುವೆಯನ್ನು ಲೋಕಾರ್ಪಣೆ ಮಾಡ್ತಾ ಇದ್ದೇನೆ. ಅಭಿಮಾನದಿಂದ ಹೇಳ್ತಾ ಇದ್ದೇನೆ, ಕೇಂದ್ರ ಸರ್ಕಾರ ಹೇಳಿದ 6 ತಿಂಗಳಿಗಿಂತ ಮುಂಚೆ ಈ ಲೋಕ ಇದನ್ನು ನಾವು ಅರ್ಪಣೆ ಮಾಡ್ತಾ ಇದ್ದೇವೆ. ಅದಕ್ಕೆ ಸಹಕಾರ ನೀಡತಕ್ಕಂಥ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನನ್ನ ಪರವಾಗಿ, ನನ್ನ ವಿರುದ್ಧವಾಗಿ ನನಗೆ ಟೀಕೆ ಮಾಡಿರ್ತಕ್ಕಂಥವ್ರಿಗೆ, 16 ಟ್ರೋಲ್ ಮಾಡಿರ್ತಕ್ಕಂಥವ್ರಿಗೆ, ಅವರಿಗೂ ನಾನು ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ನೀವು ನನಗೆ ವೇಗ ಕೊಡಿ, ನನ್ನ ಜೊತೆ ಸಾಥ್ ನೀಡಿದ್ರಿ, ನನಗೆ ಪ್ರೀತಿಯಿಂದ ಚುಚ್ಚಿದ್ರಿ, ಖುಷಿಯಾಗಿದೆ ನನಗೆ. ನೋಡಿ, ನಾನು ಹಣ ಎಷ್ಟು ಖರ್ಚು ಮಾಡಬೇಕು, ಹಣ ಖರ್ಚಿಲ್ಲದೆ ನನಗೆ ಪ್ರಚಾರ ಕೊಟ್ಟರು, ಹಣ ಖರ್ಚಿಲ್ಲದೆ ನನಗೆ ನನ್ನ ಬಗ್ಗೆ ಬಹಳಷ್ಟು ಇಡೀ ದೇಶಕ್ಕೆ ತಿಳಿಸಿದೆ. ಹಾಗಾಗಿ ಎಲ್ಲ ನನ್ನ ಪರ ಇರಲಿ, ನನ್ನ ವಿರುದ್ಧ ಇರಲಿ, ಮಾಡಿದಂತ ಎಲ್ಲರೂ ನನ್ನ ಅಭಿಮಾನಿಗಳು. ಅದಕ್ಕೆ ಹೇಳ್ತಾರೆ, ಯಾರು ನಿನಗೆ ಟೀಕೆ ಮಾಡ್ತಾನೋ ಅವ ನಿನ್ನ ಬಹಳ ಮಿತ್ರ ಅಂತ ತಿಳ್ಕೊ, ಅವ ಶತ್ರು ಅಲ್ಲ. ನಿನ್ನನ್ನು ಎಚ್ಚರಿಸುವ ಯಾರಿದ್ದಾನ ಅವ ನಿನ್ನ ಎತ್ತರಕ್ಕೆ ಕಾರಣೀಭೂತಾಗ್ತಾನೆ. ಆ ಎಲ್ಲ ಬಂಧುಗಳು ನನಗೆ ದೇವರುಗಳು ಯಾರೆಲ್ಲ ಟೀಕೆ ಮಾಡಿದ್ದಾರೆ ಅವ್ರು ನನ್ನ ದೇವರುಗಳು. ನನ್ನ ಒಳ್ಳೆತನವನ್ನು ಬಯಸಿ ಅವ್ರು ನನಗೆ ಟೀಕೆ ಮಾಡಿದ್ದಾರೆ. ನಲಿನ್ರೇ ನೀವು ಎಚ್ಚೆತ್ತುಕೊಳ್ಳಿ ಅಂತ ನನಗೆ ಟೀಕೆ ಮಾಡಿದ್ದಾರೆ. ನಲಿನ್ರೇ ನೀವು ಜಾಗೃತ ಆಗಿ ಅಂತ ಟೀಕೆ ಮಾಡಿದ್ದಾರೆ. ನಲಿನ್ರೇ ನೀವು ಸ್ವಲ್ಪ ವೇಗ ಕೊಡಿ ಅಂತ ನನಗೆ ಟೀಕೆ ಮಾಡಿದ್ದಾರೆ. ಅಂತ ದೇವರುಗಳಿಗೂ ನಾನು ಪ್ರಣಾಮ ಅರ್ಪಣೆ ಮಾಡ್ತೇನೆ. ಪಾಪ ಕಳವರು ಬಹಳ ಪ್ರೀತಿಯಿಂದ ನಾನು ಅಂತ ಹೇಳಿದ್ರೆ ಅಭಿಮಾನ ಇಟ್ಟು ಕಣ್ಣೀರು ಹಾಕಿದ್ದಾರೆ. ಅವರು ನನ್ನ ಪರವಾಗಿ ಟ್ರೋಲ್ ಮಾಡಿದ್ದಾರೆ. ಏನು ದುಃಖ ಪಡಬೇಡಿ, ನಿಮ್ಮ ಕನಸು ಇವತ್ತು ನನಸಾಗಿದೆ. ನೀವು ನನಗೆ ದೇವರಿದ್ದ ಹಾಗೆ. ಹಾಗಾಗಿ ನಿಮ್ಗೆಲ್ಲರಿಗೂ ಉತ್ತರ ಕೊಡಬೇಕಾಗಿರ್ತಕ್ಕಂಥ ಜವಾಬ್ದಾರಿಯಲ್ಲಿ ಈ ಉತ್ತರವನ್ನು ಕೊಟ್ಟಿದ್ದೇನೆ. ಇದು ಯಾರಿಗೂ ಉತ್ತರ ಅಲ್ಲ, ನನ್ನ ವಿರೋಧಿಗಳಿಗೆ ಉತ್ತರ ಅಲ್ಲ, ಪಂಪೆಲ್ಲ ವಿರೋಧಿಗಳಿಗೆ ಉತ್ತರ ಅಲ್ಲ, ಅಭಿವೃದ್ಧಿಗೆ ಅಡ್ಡಕಾಲ ಹಾಕಿದವರಿಗೆ ವಿರುದ್ಧ ಅಲ್ಲ, ನಮ್ಮ ಪಾರ್ಟಿಗೆ ವಿರೋಧ ಇರುವವರಿಗೆ ವಿರುದ್ಧ ಅಲ್ಲ. ನಾನು ಹೇಳಿರುವಂತದ್ದು ಈ ನಾಡಿನ ಜನಪ್ರಭುಗಳಿಗೆ ನಾನು ಇದನ್ನೊಂದು ಅರ್ಪಣೆ ಮಾಡ್ತಾ ಇದ್ದೇನೆ. ಮಂಗಳೂರಿನ ಮಹಾಜನತೆಗೆ ಅರ್ಪಣೆ ಮಾಡ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲೂ ರಾಷ್ಟ್ರ ಕಟ್ಟುವ ಕಾಯಕ, ನಮ್ಮ ಜಿಲ್ಲೆಯ ಅಭಿವೃದ್ಧಿಗೆ ಕಟಿಬದ್ಧನಾಗಿ ಕೆಲಸ ಮಾಡ್ತೇನೆ ಅಂತ ಹೇಳ್ತಾ, ಇದಕ್ಕೆ ಸಹಕಾರ ನೀಡಿರ್ತಕ್ಕಂಥ ಎಲ್ಲ ಇಲಾಖೆಗಳಿಗೆ, ಸರ್ಕಾರ ನೀಡಿರ್ತಕ್ಕಂಥ ಎಲ್ಲ ಅಧಿಕಾರಿಗಳಿಗೆ, ನಮಗೆ ರಾತ್ರಿ ಹಗಲು ಕೆಲಸ ಮಾಡಿರ್ತಕ್ಕಂಥ ನವೈದು ಸಂಸ್ಥೆಗೆ, ಇಲ್ಲಿ ನಮ್ಮೊಟ್ಟಿಗೆ ದುಡಿದಿರ್ತಕ್ಕಂಥ ಎಲ್ಲ ಶಾಸಕ ಮಹಾನಗರ ಪಾಲಿಕೆ ಬಂಧುಗಳಿಗೆ, ನನ್ನ ಜೊತೆ ದುಃಖ ಬಂದಾಗ ಕಣ್ಣೀರು ಹಾಕ್ತಿರ್ತಕ್ಕಂಥ ಶಾಸಕರುಗಳಿಗೆ, ಅವರಿಗೆ ಧೈರ್ಯ ತುಂಬಿದ್ದೆ. ನಾನು ಹೆದರಬೇಡಿ, ಏನಾಗುದಿಲ್ಲ ಪಂಪು ಅಂತ. ಹಾಗಾಗಿ ಎಲ್ಲವನ್ನು ಮಾಡಿಕೊಡ್ಲಿಕ್ಕೆ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ, ಅದರ ಜೊತೆಗೆ ನನ್ನ ಜೊತೆ ಹಗಲು ರಾತ್ರಿ ನನಗೆ ಟೀಕೆ ಮಾಡಿದಾಗಲೂ ನನ್ನ ಜೊತೆ ಇಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ಪ್ರಣಾಮಗಳು. ನನಗೆ ಪೂರ್ತಿ ಸಹಕಾರ ಕೊಟ್ಟಿದೆ. ಮಂಗಳೂರು ಯಾರು ತಪ್ಪು ಮಾಡಿ ನಿಮ್ಮ ಜೊತೆ ನಾನಿದ್ದೇನೆ. ಸಣ್ಣ ಪುಟ್ಟ ತಪ್ಪಾದ್ರೆ ಅಲ್ಲಿಗೆ ಗುಟ್ಟಲ್ಲಿ ಒಂದು ಕೋಣೆಯಲ್ಲಿ ಹೇಳಿ ಇದು ಒಟ್ಟು MP Saab already intimated all the factors behind this delay of completion of Pumpwell flyover. But after my joining, I continuously in touch with MP Saab, and MP Saab supported a lot by approaching all the concerned authorities so that Navayuga will be helped by some financial assistance by this Axis Bank, because earlier this is the BOT toll and this project is being built with the escrow accounts. Axis Bank was not able to provide the required fund, but MP Saab has taken so much steps. In fact, he already in touch with honorable ministers and other bank managers, and finally this assistance was made to the Navayuga. But this year long prolonged rain was there. That's causes some further delay. But earlier we are supposed to complete this work by September. But this year this whole of this prolonged rain causing some delay. PD ಮತ್ತು ರಮೇಶ್ ಅವರ ಇಡೀ ತಂಡಕ್ಕೆ ನನ್ನ ಅಭಿನಂದನೆ. ನೋಡಿಗೆ ನೋಡಿ ಎಂತ ಸತ್ಯ ಅಂತ
ನಿನ್ನೆ 9:37 ಕಟೀಲಿನ ದುರ್ಗಾ ಪರಮೇಶ್ವರಿಗೆ ಕಲಶ ಆಗಿದೆ. ಇವತ್ತು 9:37 ಪಂಪುವೆಲ್ಲ ಸೇತುವೆ ಲೋಕಾರ್ಪಣೆ. ನಾನಿಟ್ಟ ಸಮಯ ನಾನಿಟ್ಟದ್ದು 9 ಗಂಟೆ, ಭಗವಂತನ ಇಚ್ಛೆ 37. ಮತ್ತೆ ಕೆಲವರು ಸತ್ಯ ಶೋಧನ ಸಮಿತಿ ಅಂತ ಮೊನ್ನೆ ಮಾಡಿದರು, ಇವತ್ತಿನಿಂದ ಅದು ಸತ್ತ ಶೋಧನ ಸಮಿತಿ ಆಗಿದೆ. ಈ ಕರ್ನಾಟಕ ರಾಜ್ಯದಲ್ಲಿ ನನ್ನ ಒಟ್ಟು ಯೋಚನೆ ಪ್ರಕಾರ ಇಡೀ ಕರ್ನಾಟಕ ರಾಜ್ಯದಲ್ಲಿ ಆಡಳಿತಾತ್ಮಕವಾದಂಥ ಅನೇಕ ತೊಡಕುಗಳನ್ನು, ಅನೇಕ ಸಮಸ್ಯೆಗಳನ್ನು, ವ್ಯವಸ್ಥೆಗಳಲ್ಲಿ ಗೊಂದಲ ಇರುವುದು ಕೇಳಿದರೆ ಅದು ನಮ್ಮ ಪಂಪನ್ ಮೇಲ್ಸೇತುವೆ ಅಂತೇಳಿ ಇಡೀ ಲೋಕಕ್ಕೆ ಗೊತ್ತಿರೋದು. ಯಾಕಂತ ಹೇಳಿದ್ರೆ ಅಲ್ಲಿ ಬಂದಿರುವಂಥ ಧಾರ್ಮಿಕ ಸಮಸ್ಯೆಗಳು, ನಮ್ಮ ಸರ್ಕಾರ ಸಮಸ್ಯೆಗಳು ಎಲ್ಲವೂ ಅದೆಲ್ಲವನ್ನ ಮೀರಿ ಅತ್ಯಂತ ವ್ಯವಸ್ಥಿತವಾಗಿ ಈ ಪಂಪನ್ ಸೇತುವೆಯನ್ನು ಲೋಕಾರ್ಪಣೆ ಮಾಡಿದಂಥ ಸಂಸದ ನಳಿನ್ ಕುಮಾರ್ ಅವರಿಗೆ ನಾನು ಕರ್ನಾಟಕ ಸರ್ಕಾರದ ಪರವಾಗಿ ಅಭಿನಂದನೆಗಳನ್ನು ಹೇಳಬೇಕು ಅಂತ ಅನಿಸಿದೆ. ಈ ಕರ್ನಾಟಕ ರಾಜ್ಯದಲ್ಲಿ ಒಂದು ಮೇಲ್ಸೇತುವೆ ಬಗ್ಗೆ ಇಷ್ಟೊಂದು ಕಠಿಣವಾಗಿ ಕ್ರಮ ಕೈಗೊಂಡು ಯಾವ ಅಧಿಕಾರಿಗಳು ಕೂಡ ಕೂತ್ಕೊಳ್ಬೇಡಿ, ಮೇಲ್ಸೇತುವೆ ರಚನೆ ಆಗಬೇಕು, ದಿವಸದಿಂದ ದಿವಸಕ್ಕೆ ನಮಗೆ ರಿಪೋರ್ಟ್ ಕೊಡಬೇಕು ಅಂತ ಹೇಳಿ ಮೇಲ್ಸೇತುವೆಯ ಕಾಮಗಾರಿ ಮುಗಿಲಿಕ್ಕೆ ನೇರವಾಗಿ ಹಸ್ತಕ್ಷೇಪ ಮಾಡಿ ಎಲ್ಲ ಅಧಿಕಾರಿಗಳನ್ನ ಚುರುಕುಗೊಳಿಸಿ ಇದೊಂದು ವ್ಯವಸ್ಥೆಗೆ ತಂದು ಇವತ್ತಿಗೆ ಲೋಕಾರ್ಪಣೆ ಮಾಡೋದಕ್ಕೋಸ್ಕರ ನನಗೆ ಮತ್ತೆ ನಳಿನ್ ಕುಮಾರ್ ಅವರಿಗೆ ನಾವು ಅಭಿನಂದನೆಗಳು ಹೇಳಬೇಕು ಅಂತ ಅನಿಸ್ಬಿಟ್ಟಿದೆ. ಒಂದು ವಿಚಾರಗಳನ್ನು ನಾವೆಲ್ಲ ಗಮನಿಸಬೇಕು. ಯಾರೋ ಮಾಡಿದಂತ ಗೊಂದಲಗಳಿಗೆ ಯಾರು ಜವಾಬ್ದಾರಿ ಆಗ್ತಾರೆ ಕೇಳಿದ್ರೆ ಜನಪ್ರತಿನಿಧಿಗಳು ಅನ್ನುವಂಥ ಟೀಕೆಗಳು ವ್ಯಾಪಕವಾಗಿ ಸಮಾಜದಲ್ಲಿ ಬರುತ್ತೆ. ಆದರೆ ಒಂದೊಂದು ಪ್ರಶ್ನೆ ಕೂಡ ಇವತ್ತು ಉತ್ತರವನ್ನು ಕೊಟ್ಟಿದ್ದಾರೆ, ಒಂದೊಂದು ಸಮಸ್ಯೆಗಳನ್ನ ಕೂಡ ವಿವರಿಸಿ ಹೇಳಿದ್ದಾರೆ. ಹಾಗಾಗಿ ಜನಸಾಮಾನ್ಯರ ಮಧ್ಯೆ ಇರುವಂತಹ ಸಮಸ್ಯೆಗಳನ್ನ ಮಾಧ್ಯಮದ ಮುಂದೆ ಸ್ಪಷ್ಟವಾಗಿ ಹೇಳಿ ಈ ಸಮಸ್ಯೆಗಳನ್ನ ಪರಿಹಾರ ಮಾಡಿದ್ದೇನೆ ಅನ್ನುವಂಥ ಒಂದು ಆತ್ಮಸ್ಥೈರ್ಯದ ಮಾತನಾಡಿದ್ದಾರೆ ನಮ್ಮ ನಳಿನ್ ಕುಮಾರ್ ಅಂತ ಹೇಳಿ ನನಗೆ ಹೆಮ್ಮೆ ಇದೆ. ನಾನು ಒಂದು ಮಾತನ್ನ ವಿರೋಧ ಪಕ್ಷದವರಿಗೆ ಹೇಳಬೇಕು, ಪ್ರಜಾಪ್ರಭುತ್ವದಲ್ಲಿ ಟೀಕೆ ತಪ್ಪಲ್ಲ. ನೀವು ಹೇಳ್ತಾ ಏನು ಹೇಳಿದ್ರಿ ಅಂದ್ರೆ ಐವನ್ರೆ ಕೇಳಿ, ನೀವೇನು ಹೇಳಿದ್ರಿ ಅಂತ ಹೇಳಿದ್ರೆ ನಮ್ಗೆ ಯಾರ ಮೇಲೂ ನಂಬಿಕೆ ಇಲ್ಲ, ಅದಕ್ಕೋಸ್ಕರ ಈ ಎಲ್ಲ ಕಾಮಗಾರಿಯನ್ನು ಮಾಡೋದಕ್ಕೋಸ್ಕರ ನೀವು ಎಲ್ಲಿ ತಪ್ಪಿದ್ರಿ, ಎಲ್ಲಿ ನೀವು ಗೊಂದಲಕ್ಕೀಡಾದ್ರಿ, ಎಲ್ಲಿ ನೀವು ಗೊಂದಲ ಸೃಷ್ಟಿ ಮಾಡ್ಕೊಂಡ್ರಿ ಅಂತ ಹೇಳೋದಕ್ಕೆ ಒಂದು ಉದಾಹರಣೆ ಏನಂತ ಹೇಳಿದ್ರೆ, ನಾವು ಜಿಲ್ಲಾಡಳಿತಕ್ಕೆ ಅಭಿನಂದನೆಗಳನ್ನು ಹೇಳ್ತೇವೆ ಅಂತ ಹೇಳಿದ್ರಿ, ಜಿಲ್ಲಾಧಿಕಾರಿಯವರಿಗೆ ಅಭಿನಂದನೆ ಹೇಳ್ತೇವೆ ಅಂತ ಹೇಳಿದ್ರಿ. ನಾನು ನಿಮ್ಮ ಹತ್ರ ಕೇಳ್ತೇನೆ, ಪ್ರಜಾಪ್ರಭುತ್ವದ ಇತಿಹಾಸದಲ್ಲಿ ಕಾಮಗಾರಿಗಳಾದದ್ದು ಸರ್ಕಾರಕ್ಕೆ ಮತ್ತು ಜನಪ್ರತಿನಿಧಿಗಳಿಗೋ ಅಥವಾ ಅಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸ್ತೀರೋ? ನೀವು ವಿಧಾನ ಪರಿಷತ್ನಲ್ಲಿ ಹೇಳಿದ್ರಪ್ಪ, ನಮ್ಮ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಅನ್ನಭಾಗ್ಯ ತಂದಿದೆ ಅಂತ ಹೇಳಿ ಎಲ್ಲ ಕೈ ತಟ್ಟಿದ್ರು. ಎಲ್ಲ ಕೂಡ ನೀವು ಮುಖ್ಯ ಕಾರ್ಯದರ್ಶಿಯವರಿಗೆ ಅಭಿನಂದನೆ ಹೇಳಬೇಕಾಗಿತ್ತು. ಹಾಗಿದ್ರೆ ಅನ್ನಭಾಗ್ಯ ತಂದದಕ್ಕೆ ನೀವು ಮುಖ್ಯ ಕಾರ್ಯದರ್ಶಿಗೆ ಅಭಿನಂದನೆ ಹೇಳ್ಬೇಕಂತ ಹೇಳಿ ಹೌದಾದ್ರೆ ಸರಿ, ಆದ್ರೆ ಇವತ್ತು ಮೇಲ್ಸೇತುವೆಗೆ DC ಅಧಿಕಾರಿ ಅಭಿನಂದನೆ ಹೇಳ್ಬೇಕನ್ನು ಸರಿ. ಹಾಗಾಗಿ ನೀವು ಗೊಂದಲಗಳನ್ನು ಮಾಡ್ಬೇಕಾದಂತ ಅವಶ್ಯಕತೆ ಹೇಳಿಲ್ಲ. ನನ್ನ ಹತ್ರ ಒಬ್ಬರು ಶಾಸಕರು ಬಂದಿದ್ರು ಮೊನ್ನೆ ಬೇರೆ ಬೇರೆ ಜಿಲ್ಲೆ ಪ್ರವಾಸ ಮಾಡುವಾಗ. ಶ್ರೀನಿವಾಸ ಪೂಜಾರಿ ಅವರೇ, ನಾನು ಕಾಮಗಾರಿಯನ್ನು ತಗೊಂಡು ಬಂದೆ, ಮುಖ್ಯಮಂತ್ರಿಗಳು ಹೇಳಿದ್ರು ಅದಕ್ಕೆ ಬೇಕಾದಂತ ಪ್ಲಾನ್ ಅಂಡ್ ಎಸ್ಟಿಮೇಟ್ ಮಾಡಿದೆ, ಅದಕ್ಕೆ ಬೇಕಾದಂತ ಟೆಂಡರ್ ಮಾಡಿದೆ, ಗುತ್ತಿಗೆಗಾರರ ನಿಗದಿ ಆಗಿದೆ, ಕಾಮಗಾರಿ ಆಗಬೇಕು ಅನ್ನುವಾಗ ವಿರೋಧ ಪಕ್ಷವರು ಬಂದು ರಸ್ತೆ ಮೇಲೆ ಕೂತ್ಕೊಂಡು ಇನ್ನು 10 ದಿವಸ ಕಾಮಗಾರಿ ಆಗಿ ಮುಗಿಯ ಹೋಗುತ್ತೆ. ವಿರೋಧ ಪಕ್ಷವರು ಬಂದು ರಸ್ತೆ ಮೇಲೆ ಕೂತ್ಕೊಂಡು ಈ ಕಾಮಗಾರಿ ಆಗಲೇಬೇಕು ಕಾಮಗಾರಿ ಆಗಲೇಬೇಕು ಅಂತೇಳಿ ಫೋಟೋ ತೆಗೆದು ಪೇಪರಿಗೆ ಹಾಕಿದ್ರು. ಈಗ ನಾನೆಲ್ಲಿಯಾದ್ರೂ ಕಾಮಗಾರಿ ಪ್ರಾರಂಭ ಮಾಡಿದ್ರೆ ಅವ್ರು ನಾವು ಪ್ರತಿಭಟನೆ ಮಾಡೋದಕ್ಕೋಸ್ಕರ ಕಾಮಗಾರಿ ಆಯ್ತು ಅಂತಾರೆ, ನಾನೇನ್ ಮಾಡಬೇಕು ಅಂತ ಕೇಳಿದ್ರು. ಇಲ್ಲಿರುವಂತ ಕಾಂಗ್ರೆಸ್ಸರ ಸ್ಥಿತಿ ಕೂಡ ಹಾಗೆ, ಇನ್ನೇನು ಆಯ್ತು, ಇನ್ನು ಪೂರ್ಣ ಪ್ರಮಾಣದಲ್ಲಿ ಆಗಿದೆ, ಇವತ್ತು ನಾಳೆ ಲೋಕಾರ್ಪಣೆ ಅಂತ ಹೇಳುವಾಗ ಒಂದು ಟೀ ಕುಡಿದು ಇವ್ರದ್ದೊಂದು ಸತ್ಯ ಶೋಧನೆ ಸಂಸ್ಥೆ ಒಂದು ಟೀ ಕುಡಿದು ಸತ್ಯ ಶೋಧನೆ ಸಂಸ್ಥೆ ಎಲ್ಲಿವರೆಗೂ ಅವರು ಎಷ್ಟು ವರ್ಷ, 6 ವರ್ಷ 7 ವರ್ಷ ಇವೆ, ಹೇಳುವಂತೆ 10 ವರ್ಷ ಅಲ್ಲ ಅಂತ ಹೇಳೋದಿಲ್ಲ ಅವರು. ಅದು ಈಗ ಮಾಡಿದ ಅಧಿಕಾರಿಗಳು ಅಂತ ಹೇಳಿದ್ರೆ ಎಲ್ಲಿಯಾದ್ರೂ ಈಗ ನೀವು ಸತ್ಯ ಶೋಧನೆ ಸಂಸ್ಥೆಯನ್ನ ಏನು ಮಾಡಿದಿರಲ್ಲ, ಅದೊಂದು ವರದಿ ಕೊಟ್ಟು ದೇವರಿಗೆ ಸರಿಯಾಗಿ ವರದಿ ಕೊಟ್ರೆ ನಿಮ್ಮ ಸತ್ಯ ಶೋಧನೆ ಸಂಸ್ಥೆ ಏನು ವರದಿ ಕೊಡಬೇಕು ಅಂತ ಹೇಳಿದ್ರೆ ಈ ಎಲ್ಲ ಸಮಸ್ಯೆಗಳನ್ನ ಮೀರಿ ಈ ಪಂಪನ್ ಸೇತುವೆಯನ್ನು ಲೋಕಾರ್ಪಣೆ ಮಾಡಿರುವಂತಹ ನಳಿನ್ ಕುಮಾರ್ ಅವರಿಗೆ ಈ ವರದಿ ಸಲ್ಲಿಸ್ತದೆ, ಗೌರವ ಸಲ್ತದೆ ಅಂತ ಹೇಳಬೇಕಾಗಿತ್ತು. ಒಂದು ವೇಳೆ ನಿಮ್ಮದು ಹೇಳದೇ ಇದ್ರೆ ನಿಮ್ಮ ಸತ್ಯ ಶೋಧನೆ ಸಂಸ್ಥೆ ಅಲ್ಲ, ಸುಳ್ಳನ್ನು ಬೋಡಿಸುವಂತಹ ಸಂಸ್ಥೆ ಅಂತ ನಾವು ಹೇಳಬೇಕಾಗ್ತದೆ ಅನ್ನುವಂತ ಮಾತುಗಳು ಹೇಳಬೇಕು. ಏನೇ ಆಗಿದ್ರು ಕೂಡ ನಾನು ಸ್ಪಷ್ಟವಾಗಿ ಅಭಿಮಾನದಿಂದ ಗೌರವದಿಂದ ಹೇಳಬಲ್ಲೆ, ಈ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಸಮಸ್ಯೆಗಳನ್ನು ಒಳಗೊಂಡಂತ ಈ ಪಂಪನ್ ಸೇತುವೆಯನ್ನು ಲೋಕಾರ್ಪಣೆ ಮಾಡೋದಕ್ಕೋಸ್ಕರ ಮತ್ತು ಅಧಿಕಾರಿಗಳಿಗೆ ಗಟ್ಟಿ ನಿಲುವನ್ನು ತಗೊಂಡು ಕೇಂದ್ರದಿಂದ ಗಡ್ಕರಿಯಿಂದ ಪ್ರಾರಂಭವಾಗಿ, ಪ್ರಧಾನಿಯಿಂದ ಪ್ರಾರಂಭವಾಗಿ, ಲೋಕಸಭೆಯಲ್ಲಿ ಪ್ರಶ್ನೆ ಮಾಡಿದ್ದು ಪ್ರಾರಂಭವಾಗಿ
ಈ ಸೇತುವೆ ಒಂದೊಂದು ಇಂಚು ಕಾಮಗಾರಿಗೆ ಮೇಲೆ ಕಣ್ಗಾವಲು ಮಾಡಿ ಕ್ಲಬ್ನ ಸಮೇತದಲ್ಲಿ ಅಲ್ಲ, ಅದಕ್ಕಿಂತಲೂ ಮೊದಲು ಎಲ್ಲ ಅಡೆ ತಡೆ ವಿರೋಧ ಸಮಸ್ಯೆ, ಧಾರ್ಮಿಕವಾದ ಸಮಸ್ಯೆಗಳು, ಭೌಗೋಳಿಕವಾದಂತಹ ಸಮಸ್ಯೆಗಳು, ಆಡಳಿತಾತ್ಮಕವಾದ ಸಮಸ್ಯೆಗಳು, ನಿಯಮಗಳು, ಕಾನೂನು ಸಮಸ್ಯೆಗಳು ಎಲ್ಲವನ್ನ ಪರಿಹಾರ ಮಾಡಿ ನೀವು ಇವತ್ತು ಈ ನೆಲದಲ್ಲಿ ನಿಂತು ನಳಿನ್ ಕುಮಾರ್ ಅವರು ನನ್ನ ಸಾರಿಗೆ ಮಂತ್ರಿಗಳಾದ ಗಡ್ಕರಿ ಅವರಿಗೆ, ನನ್ನ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನಾನು ಅಭಿನಂದನೆ ಹೇಳ್ತೇನೆ ಅಂತ ಹೇಳಿದ್ರಲ್ಲ, ಅದಕ್ಕೋಸ್ಕರ ಈ ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ, ಇಲ್ಲಿಯ ಉಸ್ತುವಾರಿ ಮಂತ್ರಿಯಾಗಿ ನಾನು ಹೇಳ್ತೇನೆ, ಪ್ರಧಾನಿ ಅವರಿಗೆ ಮತ್ತು ಗಡ್ಕರಿ ಅವರ ಜೊತೆಯಲ್ಲಿ ನಮ್ಮ ಸಂಸದ ನಳಿನ್ ಕುಮಾರ್ ಅವರಿಗೆ ಕೂಡ ಇದರ ಪೂರ್ಣ ಕ್ರೆಡಿಟ್ ಅನ್ನು ಕೊಟ್ಟು ನಾವು ಅಭಿನಂದನೆ ಹೇಳ್ತೇವೆ ಅನ್ನುವಂಥ ಮಾತಲ್ಲಿ ಪ್ರಜಾಪ್ರಭುತ್ವದಲ್ಲಿ ಟೀಕೆಯನ್ನು ಮಾಡ್ತೀರಿ. ಪ್ರಜಾಪ್ರಭುತ್ವದಲ್ಲಿ ಟೀಕೆಯನ್ನು ಮಾಡೋದು, ಹೆಂಗೆ ಮಾಡೋದು, ಮನಸ್ಸು ಮಾಡೋದು, ಹಾಸ್ಯ ಮಾಡೋದು, ವಿಡಂಬನೆ ಮಾಡೋದು, ಇದೆಲ್ಲ ಪ್ರಜಾಪ್ರಭುತ್ವ ಲಕ್ಷಣ. ಇದಕ್ಕೆ ಯಾರು ನಳಿನ್ ಕುಮಾರ್ ಆಗಲಿ, ನಾವಾಗಲಿ, ನಮ್ಮ ಶಾಸಕರಾಗಲಿ ಯಾರು ಕೂಡ ಇದ್ರ ಬಗ್ಗೆ ವೇದಗಳಿಲ್ಲ. ನಮ್ಮ ದೊಡ್ಡ ಫೋಟೋ ಹಿಡ್ಕೊಂಡೋಗಿ ನೀವು ಮೆರವಣಿಗೆ ಮಾಡಿದ್ದಕ್ಕೆ ನಮ್ದೇನು ಬೇಜಾರಿಲ್ಲ, ಯಾಕಂದ್ರೆ ನಮ್ಮ ಫೋಟೋ ನೀವು ಇಟ್ಕೊಂಡಾಗ ಬಂತಲ್ಲ, ಅದ್ರ ಬಗ್ಗೆ ನಮ್ಗೇನು ನನಗೆ ಖುಷಿ ಅಂದ್ರೆ ಭಾರಿ ಸಂತೋಷ ಆಗಿದೆ. ಅಪರೂಪಕ್ಕೆ ನಾನು ನಗಾಡ್ತಿರುವಂತ ಫೋಟೋವನ್ನು ಇಟ್ಕೊಂಡು ಹೋಗಿದ್ದಾರೆ, ಅದೇ ನನ್ನ ಖುಷಿ ಅಂತ ಅನ್ಸ್ಬಿಟ್ಟಿತ್ತು. ಹಾಗಾಗಿ ನಿಮ್ಮ ಟೀಕೆಗಳಿಗೆಲ್ಲವನ್ನು ಉತ್ತರ ಕೊಡುವ ನಿಮ್ಮ ಜಿಜ್ಞಾಸೆ, ನಿಮ್ಮ ಕುತೂಹಲ, ನಿಮ್ಮ ಆತಂಕಗಳಿಗೆಲ್ಲ ಇವತ್ತು ಪರಿಹಾಗಿದೆ. ನಿಮ್ಮಲ್ಲಿ ಏನಾದ್ರೂ ಒಂದು ಮನಸ್ಸಾಕ್ಷಿ ಇದ್ರೆ ನಮಗೆ ಅಭಿನಂದನೆ ಹೇಳಬೇಕು ಅನ್ನುವಂತ ಮಾತು ಹೇಳ್ತೇನೆ. ನಳಿನ್ ಕುಮಾರ್ ಅವರಿಗೆ, ಸಂಸದರಿಗೆ ಅಭಿನಂದನೆ ಹೇಳಿ ಇದಕ್ಕೋಸ್ಕರ ದುಡಿದಂತ ನಮ್ಮೆಲ್ಲರ ಗಮನದಂತ ಎಲ್ಲ ಮಾಧ್ಯಮದ ಗೆಳೆಯರಿಗೆ ಮತ್ತು ನಮ್ಮ ಎಲ್ಲ ಶಾಸಕರಿಗೆ ಅಭಿನಂದನೆ ಹೇಳ್ತೇನೆ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದ.